ನೀವು ಕೂಡ ಗಾರ್ಡನ್ ಪ್ರಿಯರ? ಹಣ್ಣಿನ ಗಿಡಗಳನ್ನ ನೆಡೋದು ನಿಮ್ಮ ಹಾಬಿನ? ಬನಾನಾ ಚಿಕ್ಕು ಉಂಟು, ತೈವಾನ್ ಚಿಕ್ಕು ಉಂಟು, ಮತ್ತೆ ಕ್ರಿಕೆಟ್ ಚಿಕ್ಕು ಉಂಟು. ಅದು ಕೂಡ ಮ್ಯಾಂಗೋ ಪ್ರಿಯರಿಗೆ ವೆರೈಟಿ ಮ್ಯಾಂಗೋ ಗಿಡಗಳಿದೆ. ಹಲಸು ಪ್ರಿಯರಿಗೆ ಕೂಡ ವೆರೈಟಿ ಆಗಿರುವಂತಹ ಹಲಸಿನ ಹಣ್ಣಿನ ಗಿಡಗಳಿದೆ ಇಲ್ಲಿ. ಬೇರೆ ಹಣ್ಣಿನ ಗಿಡಗಳು ದೊಡ್ಡ ಗಿಡಗಳಿದೆ. ಇವಾಗ್ಲೇ ಹಣ್ಣು ಬಿಡಬಹುದೇನೋ ಅಂತ ಆತರ ಕಾಣಿಸುತ್ತೆ ನಮ್ಗೆ. ಇದು ಜಬೂಟಿಕಾಬಾ ಅಂತೆ, ಮರದ್ರಾಕ್ಷಿ ಮಿರಾಕಲ್ ಗಿಡ ಅಂತೆ. ಕಾಯಿ ಬಿಡುತ್ತಲ್ಲ, ಈ ಕಾಯಿಯನ್ನ ತಿಂದ್ರೆ ನೆಕ್ಸ್ಟ್ ನಾವ್ ಏನೆಲ್ಲ ತಿಂದಿರ್ತೀವೋ ಅದೆಲ್ಲ ಸಿಹಿಯಾಗಿ ಪರಿವರ್ತನೆ ಆಗುತ್ತಂತೆ. ಮನೆ ಚಿಕ್ಕದೇ ಆಗಿರ್ಲಿ ಅಥವಾ ಅರಮನೆಯಂಥ ಮನೆನೇ ಆಗಿರ್ಲಿ, ಆ ಮನೆಗೆ ಒಂದು ಹೊಸ ಕಳೆಯನ್ನ ತಂದ್ಕೊಡೋದು, ಮನೆಗೆ ಎಂಟ್ರಿ ಆಗ್ತಿದ್ದಾಗೆ ಪಾಸಿಟಿವ್ ವೈಬ್ ಅನ್ನ ಕೊಡೋದು ನಮ್ಮ ಮನೆ ಮುಂದಿರುವಂತಹ ಗಾರ್ಡನ್. ಆ ಗಾರ್ಡನ್ ಅಲ್ಲಿ ನಮಗಿಷ್ಟವಾದಂತಹ ಹೂಗಳು ಅರಳಿ ನಿಂತಿರಬೇಕು, ನಮಗೆ ಇಷ್ಟವಾದಂತಹ ಹಣ್ಣಿನ ಗಿಡಗಳು ಮನಸ್ಸಿಗೆ ಮುದ ನೀಡೋ ಹಾಗಿರ್ಬೇಕು. ನೀವು ಕೂಡ ಗಾರ್ಡನ್ ಪ್ರಿಯರ ಅಥವಾ ಹಣ್ಣಿನ ಗಿಡಗಳನ್ನ ನೆಡೋದು ನಿಮ್ಮ ಹಾಬಿನ? ಹಾಗಿದ್ರೆ ನಿಮ್ಗೆ ಇಷ್ಟವಾದಂತ ಗಿಡಗಳು ಸಿಗುವಂತ ಒಂದು ಬೆಸ್ಟ್ ಸ್ಪಾಟಿಗೆ ನಾನಿವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಬನ್ನಿ ನನ್ನ ಜೊತೆಗೆ. ಎಸ್, ನಾನ್ ನಿಮಗೆ ಹೇಳಿರುವಂತ ಆ ಸ್ಪಾಟೇ ಮಹಾದೇವಿ ಹೂದೋಟ. ಎಸ್, ಇದು ನಿಮ್ಗೆ ಎಲ್ಲಿ ಸಿಗುತ್ತೆ ಅಂತಂದ್ರೆ ಕಬಕದಿಂದ ಪುತ್ತೂರಿಗೆ ಹೋಗೋ ರೂಟಲ್ಲಿ 100 ಮೀಟರ್ ಮುಂದೆ ಬಂದ್ರೆ ಕಬಕದಿಂದ ಫಸ್ಟ್ ಟರ್ನ್ ನಿಮ್ಗೆ ಸಿಗುತ್ತೆ. ಅಲ್ಲೇ ಸಿಗುತ್ತೆ ಮಹಾದೇವಿ ಹೂದೋಟ. ದೂರದಿಂದ ನೋಡಿದಾಗ್ಲೇ ಕಣ್ಣಿಗೆ ಹಬ್ಬದಂತೆ ಕಾಣುವಂತ ಈ ನರ್ಸರಿಯ ಒಳಗಡೆ ಏನೇನಿದೆ ಬನ್ನಿ ನೋಡ್ಕೊ ಬರೋಣ. ಮಹಾದೇವಿ ಹೂದೋಟಕ್ಕೆ ಎಂಟ್ರಿ ಆಗ್ತಾ ಇದ್ದಾಗೆ ಅರಳಿ ನಿಂತಿರುವ ಬಣ್ಣ ಬಣ್ಣದ ಗುಲಾಬಿಗಳು, ಇನ್ನೊಂದ್ ಕಡೆ ಮಲ್ಲಿಗೆಯ ಘಮ ನಮ್ಮನ್ನ ವೆಲ್ಕಮ್ ಮಾಡುತ್ತೆ. ಜೊತೆಗೆ ಬದಿಯಲ್ಲಿ ಚೆನ್ನಾಗಿ ಆಕರ್ಷಕವಾಗಿ ಕಾಣ್ತಾ ಇರುವಂತಹ ಹಣ್ಣಿನ ಗಿಡಗಳು, ಜೊತೆಗೆ ಇನ್ನಷ್ಟು ಗಿಡಗಳ ಪರಿಚಯ ನಮಗೂ ಇಲ್ಲ. ಎಸ್, ನಮ್ಮ ಜೊತೆಗೆ ಈ ಒಂದು ಗಾರ್ಡನ್ ನ ಮಾಲಕರಾಗಿರುವಂತಹ ಸುಕುಮಾರ್ ಹಾಗೆ ಮಲ್ಲಿಕಾ ದಂಪತಿಗಳಿದ್ದಾರೆ. ಬನ್ನಿ, ಅವ್ರನ್ನ ವೆಲ್ಕಮ್ ಮಾಡ್ತಾ ಈ ಗಾರ್ಡನ್ ಬಗ್ಗೆ ತಿಳ್ಕೊಂಡ್ ಬರ್ತೀನಿ. ಸರ್ ನಮಸ್ತೆ. ಎಸ್, ಗಾರ್ಡನ್ ನೋಡ್ತಾ ಇದ್ದ ಹಾಗೆ ಹೊಸ ಗಿಡಗಳು ಕಣ್ಣಿಗೆ ಗೋಚರಿಸ್ತಾ ಇದೆ. ಕೆಲವೊಂದು ಗಿಡಗಳ ಪರಿಚಯ ನಮಗಿದೆ, ಕೆಲವೊಂದು ಗಿಡಗಳ ಪರಿಚಯ ನಮಗಿಲ್ಲ. ಹೊಸ ವೆರೈಟಿ ಗಿಡಗಳು ಕಾಣಿಸ್ತಾ ಇದೆ. ಯಾವೆಲ್ಲ ವೆರೈಟಿ ಗಿಡಗಳಿದೆ ಸರ್? ನಮ್ಮಲ್ಲಿ ಹೂವಿನ ಗಿಡಗಳಿದೆ, ಗುಲಾಬಿ ಮತ್ತೆ ಇಂಡೋರ್ ಪ್ಲಾಂಟ್, ಮತ್ತೆ ಅದಕ್ಕೆ ಬೇಕಾದಂತ ಸಿರಾಮಿಕ್ ಎಲ್ಲ ಸೆಟ್ ಮಾಡಿ ಕೊಡ್ತೇವೆ ನಾವು. ಅಂದ್ರೆ ಈಗ ಕೆಲವರಿಗೆ ಅಂದ್ರೆ ಅವರಿಗೆ ಮನೆಯಲ್ಲಿ ಸೆಟ್ ಮಾಡ್ಲಿಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಆಗ ನಾವೆಂತ ಮಾಡ್ತೇವೆ, ಇಲ್ಲಿ ಅವರಿಗೆ ಸೆಟ್ ಮಾಡಿ ಕ್ಲಿಯರ್ ಆಗಿ ಏನೆಲ್ಲ ಅದಕ್ಕೆ ವ್ಯವಸ್ಥೆ ಬೇಕು ಅದೆಲ್ಲ ಕ್ಲಿಯರ್ ಆಗಿ ಮಾಡಿ ಕೊಡ್ತೇವೆ. ಹಾಗೆ ಮತ್ತೆ ಹಣ್ಣಿನ ಗಿಡಗಳು, ಈಗ ನೋಡಿ ಹಣ್ಣಿನ ಗಿಡಗಳಲ್ಲಿ ತುಂಬಾ ಜಾತಿ ಇದೆ. ಅದರಲ್ಲಿ ನಾವು ಏನು ಮಾಡಿದ್ದೇವೆ ಅಂದ್ರೆ ಈಗ ಸ್ಪೆಷಲ್ ಆಗಿ ನಾವು ರಮುಟನ್ ತಕೊಳ್ಳಿ. ರಮುಟನ್ ಅಲ್ಲಿ ನಾವು ಈಗ ಒಂದು ಗಿಡ ಸಣ್ಣ ಗಿಡ ಹಾಕಿದ್ರೆ ಅದೊಂದು 3 ವರ್ಷ ಕಾಯ್ಬೇಕು. ಅದೊಂದು ದೊಡ್ಡ ಸಮಸ್ಯೆ ಅವರಿಗೆ. ಬೇಗ ಆಗಬೇಕು, ಈಗ ಅಂದ್ರೆ ಬೇಗ ಆಗ್ಬೇಕು ಅಂತೇಳಿ ಅದಕ್ಕೆ ನಾವೇನು ಮಾಡಿದೀವಿ, ದೊಡ್ಡ ಗಿಡ ತರಿಸಿದೀವಿ. ನಾನು ಸೈಡ್ ಅಲ್ಲಿ ಅದನ್ನು ನೋಡೋಣ, ಯಾಕಂದ್ರೆ ನಂಗೆ ಟೋಟಲ್ ಒಂದ್ಸಲ ಈ ಒಂದು ನರ್ಸರಿಯನ್ನ ನೋಡ್ಬೇಕು. ನಮ್ಮ ವೀಕ್ಷಕರಿಗೆ ನಾವು ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಕಾಗೋದಿಲ್ಲ, ಪ್ರತಿಯೊಂದು ಗಿಡಗಳನ್ನ ಅವ್ರಿಗೆ ತೋರಿಸ್ಬೇಕು. ಯಾಕಂದ್ರೆ ಗಿಡವನ್ನ ಇಷ್ಟಪಡೋರು ಅದರ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳಿಕ್ ತುಂಬಾ ಇಷ್ಟಪಡ್ತಾರೆ. ಸೊ ಎಂಟ್ರಿ ಆಗೋಣ ಸರ್. ನಮ್ಮನ್ನ ವೆಲ್ಕಮ್ ಮಾಡುತ್ತೆ. ಬೇರೆ ಬೇರೆ ಗುಲಾಬಿಗಳು ಚೆನ್ನಾಗಿ ಅರಳಿ ನಿಂತಿದೆ. ಹೊಸ ಗಿಡಗಳು ಅಂತ ಕಾಣಿಸ್ತಾ ಇದೆ. ನಾವಂತೂ ಹೂವಿನ ಗಿಡ ಅಂತಂದ್ರೆ ನಮಗೂ ತುಂಬಾ ಇಷ್ಟ. ಸೊ ಗುಲಾಬಿ ಗಿಡದ ಬಗ್ಗೆ ಹೇಳಿ ಮ್ಯಾಮ್. ಮೇಡಮ್, ಇದ್ರಲ್ಲಿ ಒಂದು 3-4 ಕಲರ್ ಇದೆ. ಕೆಲವರು ಹೇಳ್ತಾರೆ ಗುಲಾಬಿ ಗಿಡ ಬರೋದಿಲ್ಲ ಅಂತ, ಆದ್ರೆ ಅದಕ್ಕೆ ತಕ್ಕ ಹಾಗೆ ನಟ್ರೆ ಒಳ್ಳೇದು ಬರುತ್ತೆ. ಅದಕ್ಕೆ ಸರಿಯಾಗಿ ಪಾಟ್ ಮಿಕ್ಸಿಂಗ್ ಎಲ್ಲ ಮಾಡ್ತಾ ಇದ್ರೆ ಒಳ್ಳೇದು ಬರುತ್ತೆ. ಮತ್ತೆ ಅವರಿಗೆ ಯಾವ್ದು ಗಿಡ ಬೇಕು ಅದನ್ನೇ ಅವರೇ ಸೆಲೆಕ್ಟ್ ಮಾಡಿ ತಕೊಳ್ಬಹುದು. ನಮಗೆ ಅದನ್ನು ಹಾಗೇನೆ ಇಲ್ಲ, ನಾವು ಇದ್ ಮಾಡೋದಿಲ್ಲ. ಹಾಗಾಗಿ
ಗುಲಾಬಿ ಗಿಡಗಳು ತುಂಬಾ ಕಲರ್ಸ್ ಇದೆ ಅಲ್ಲ, ಇನ್ನೂ ಜಾಸ್ತಿ ಜಾಸ್ತಿ ಇತ್ತು. ಅಂದ್ರೆ ನಾವು ಒಂದು ವಾರಕ್ಕೊಂದ್ಸಲ ತರಿಸ್ತಾ ಇರ್ತೇವೆ, ಖಾಲಿ ಆದ ಕೂಡಲೇ ತರಿಸ್ತಾ ಇರ್ತೇವೆ. ಯಾವ ಗಿಡ ಬೇಗ ಖಾಲಿ ಆಗತ್ತೆ? ನಮ್ಮಲ್ಲಿ ಜಾಸ್ತಿಯಾಗಿ ಖಾಲಿ ಆಗುವಂತದ್ದು ಗುಲಾಬಿ ಮತ್ತೆ ದಾಸವಾಳ ಗಿಡಗಳು ಹೆಚ್ಚಾಗಿ ಜನರು ಬಂದು ನೋಡುದೇ ಇದು ವೆರೈಟಿ. ಅಂದ್ರೆ ಸ್ವಲ್ಪ ಅಟ್ರಾಕ್ಟಿವ್ ಆಗಿರೋದು ಹೂವಿನ ಗಿಡವೇ ಅಲ್ವಾ, ಮತ್ತೆ ಬಂದು ಫ್ರೂಟ್ಸ್ ಇದೆಲ್ಲ ನೋಡ್ತಾ ಇರ್ತಾರೆ. ಈಗ ಯಾಕಂದ್ರೆ ಗಾರ್ಡನ್ ಅಂತಂದ್ರೆ ಫ್ರೂಟ್ ಗಿಡ ಇದ್ದೇ ಇರುತ್ತೆ ಎಲ್ಲರ ಗಾರ್ಡನ್ ಅಲ್ಲಿ, ಯಾಕಂದ್ರೆ ಈಸಿಯಾಗಿ ಬೆಳಿಬಹುದು ಕೂಡ ಅಂತ. ಎಸ್, ನೋಡೋಣ ಬೇರೆ ಗಿಡಗಳ ಹೋಗೋಣ. ನಂಗೆ ತುಂಬಾ ಇಷ್ಟ ಆಗಿದ್ದು ಈ ಮಲ್ಲಿಗೆ, ಯಾಕಂದ್ರೆ ನಾವು ಮಂಗಳೂರು ಮಲ್ಲಿಗೆ ನೋಡಿರ್ತೀವಿ, ಆದ್ರೆ ತುಂಬಾ ಹೆಸರಿದೆ, ಒಂಥರ ತುಂಬಾ ಚೆನ್ನಾಗಿ ಕಾಣುತ್ತೆ ಕೂಡ. ಇದು ಅರಳಿ ನಿಂತ್ರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣ್ಬೋದು ಗಾರ್ಡನ್ಗೆ ಅಂತ ಅನ್ಸುತ್ತೆ. ಏನಿದು ಮ್ಯಾಮ್? ಇದು ದುಂಡು ಮಲ್ಲಿಗೆ. ಅಂದ್ರೆ ಇವಾಗೆಲ್ಲ ಜಾಸ್ತಿಯಾಗಿ ಟ್ರೆಂಡ್ ಅಲ್ಲಿ ಇರೋದು ಇದೆ, ಅಂದ್ರೆ ಮದುಮಕ್ಕಳಿಗೆಲ್ಲ ಇಡುವಂತದ್ದು ಇದೇ ಹೂವನ್ನು ಇಡ್ತಾರಲ್ಲ ಹೆಚ್ಚಾಗಿ. ಇದು ಸ್ವಲ್ಪ ಕಾಸ್ಟ್ಲಿ ಕೂಡ ಅಲ್ಲ ಸ್ವಲ್ಪ? ಹೌದು. ಮತ್ತೆ ಇದರಲ್ಲಿ ಒಂದು ಗಿಡದಲ್ಲಿ ಅಂದ್ರೆ ನಮಗೆ ಬೇರೆ ಗಿಡ ಕೂಡ ಮಾಡ್ಬೋದು. ಅಂದ್ರೆ ಒಂದು ಗಿಡದಲ್ಲಿ ಒಂದು 2-3 ಗಿಡ ಎಲ್ಲ ಬರ್ತದೆ ಒಂದೇ ಇದರಲ್ಲಿ. ಹಾಗಾಗಿ ಈಸಿನಾ ಇದರ ಮೇಂಟೆನೆನ್ಸ್ ಎಲ್ಲ ಈಸಿ ಆಗಿದೆ. ಎತ್ತರ ಆದ ಕೂಡ್ಲೆ ಕಟಿಂಗ್ ಮಾಡ್ತಾ ಬಂದ್ರೆ ತುಂಬಾ ಹೂಗಳು ಬೀಳ್ತದೆ. ಸರಿ, ದಾಸವಾಳದ ಗಿಡಗಳು ತುಂಬಾ ಚೆನ್ನಾಗಿದೆ ಅಂತ, ಗಿಡಗಳನ್ನ ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಎಷ್ಟು ವೆರೈಟಿ ದಾಸವಾಳ ಇದೆ? ತುಂಬಾ ವೆರೈಟಿ ಇದೆ, ಆದ್ರೆ ಇವಾಗ ಹೂಗಳು ಕಾಣ್ತಾ ಇಲ್ಲ, ಆದ್ರೆ ಮೊಗ್ಗುಗಳೆಲ್ಲ ಇದೆ, ಡೈಲಿ ಅರಳ್ತಾ ಇರ್ತದೆ ಹೂಗಳೆಲ್ಲ. ಹಾಗಾಗಿ ಒಳ್ಳೆ ಅಂದ್ರೆ ರನ್ನಿಂಗ್ ಇರುವಂತದ್ದು ದಾಸವಾಳವೇ. ಅಂದ್ರೆ ಹೂ ನೋಡಿಯೇ ಬಂದು ಅದನ್ನು ತುಂಬಾ ಮೊಗ್ಗುಗಳಿದೆ ಇಲ್ಲಿ, ಮೊಗ್ಗು ತುಂಬಾ ಬಿಟ್ಟಿದೆ. ಹೇಗೆ ದಾಸವಾಳದ ಗಿಡಗಳು ತುಂಬಾ ಈಸಿನಾ ಮೇಂಟೆನೆನ್ಸ್? ಬಾರಿ ಈಸಿ. ನಾವು ಪಾಟ್ ಅಲ್ಲಿ ಸಹ ಹಾಕ್ಬೋದು, ನೆಲದಲ್ಲಿ ಸಹ ಯಾವಾಗ್ಲೂ ಒಂದು ಹೂ ಆಗುವಂತಹ ಗಿಡ ಅಂದ್ರೆ ದಾಸವಾಳ. ನಮಗೆ ಇರುತ್ತೆ ದೇವರ ಪೂಜೆಗೆಲ್ಲ ನಾವು ಜಾಸ್ತಿ ಬಳಸುವಂತದ್ದು. ಅದು ಪಿಂಕ್ ಕಲರ್, ಇದು ಪಿಂಕ್ ಕಲರ್ ತುಂಬಾ ಬಿಡುತ್ತೆ ಅಂತ ಇಲ್ಲಿ ನೋಡಿ. ಎಲ್ಲ ಎಲ್ಲ ಬ್ರಾಂಚಸ್ ಅಲ್ಲಿ ಸಹ ಬರ್ತಾ ಉಂಟು. ಹಾಗಾಗಿ ಬರುತ್ತಾ ಅಂತ ದಾಸವಾಳ ಎಲ್ಲ ಅಂದ್ರೆ ಯಾವಾಗ್ಲೂ ತುಂಬಾ ಹೂ ಆಗುವಂತದ್ದು ಈ ಗಿಡದಲ್ಲಿ ಜಾಸ್ತಿ ಆಗ್ತಾ ಇರ್ತದೆ, ಸಣ್ಣ ಹೂವಾಗಿ ಚಂದ ಇರ್ತದೆ. ಯಾಕಂದ್ರೆ ಬರೀ ಎಲ್ಲ ಇದ್ರಲ್ಲಿ ಕೂಡ ಮೊಗ್ಗುಗಳಿದೆ. ಅದೇ ದಾಸವಾಳ ತುಂಬಾ ಮೂವಿಂಗ್ ಅಂತ ಹೇಳಿ, ತುಂಬಾ ಮೂವಿಂಗ್. ಅಂದ್ರೆ ಹೂ ನೋಡಿ ಬಂದವರೇ ಹೆಚ್ಚಾಗಿ ರೋಡ್ ಸೈಡ್ ನೋಡಿದವರೆಲ್ಲ ಹೂ ನೋಡಿನೇ ಬರ್ತಾರೆ ಅಂತ ಹೇಳ್ತೀರಿ. ಓಕೆ ಮೇಡಮ್, ಇದು ಡೇಲಿಯಾ, ಇದು ಸಣ್ಣ ವೆರೈಟಿ, ಇದರಲ್ಲಿ ದೊಡ್ಡ ವೆರೈಟಿ ಕೂಡ ಬರ್ತದೆ. ಸ್ವಲ್ಪ ಸೇವಂತಿಗೆ ಲುಕ್ ಅಲ್ಲಿ ಕಾಣಿಸ್ತದೆ. ಕಲರ್ ಕೂಡ ತುಂಬಾ ಚೆನ್ನಾಗಿದೆ. ತುಂಬಾ ಕಲರ್ಸ್ ಬರುತ್ತೆ ಮ್ಯಾಮ್? ತುಂಬಾ ಕಲರ್ಸ್ ಬರುತ್ತೆ ಇದರಲ್ಲಿ. ಪರ್ಪಲ್ ಬರುತ್ತೆ, ಯೆಲ್ಲೋ ಬರುತ್ತೆ, ಇದು ಪೀಚ್ ಕಲರ್ ಎಲ್ಲ ಬರುತ್ತೆ. ಇದು ಹೇಗೆ ತುಂಬಾ ದೊಡ್ಡದಾಗಿ ಬೆಳೆಯುತ್ತೆ? ಇಲ್ಲ, ಇದು ಸಣ್ಣ ಪ್ಲಾಂಟ್, ಸಣ್ಣದ್ರಲ್ಲೇ ಬೆಳೆಯುವಂತದ್ದು. ಓಕೆ, ಸೇವಂತಿಗೆ ಸ್ವಲ್ಪ ಮೇಂಟೆನೆನ್ಸ್ ಸ್ವಲ್ಪ ಇದಕ್ಕೆ ಮೇಂಟೆನೆನ್ಸ್ ಸ್ವಲ್ಪ ಸುಲಭ. ಅಂದ್ರೆ ಇದು ಬಿಸಿಲಿದ್ರೆ ಸಾಕು, ಸ್ವಲ್ಪ ನೀರು ಕಮ್ಮಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೂಡ. ನಮ್ಮ ಗಾರ್ಡನ್ ಅಲ್ಲಿ ಕೂಡ ಇದು ತುಂಬಾ ಎದ್ದು ಕಾಣಿಸುತ್ತೆ ಅಂತ ಅನ್ಸುತ್ತೆ, ಯಾಕಂದ್ರೆ ಕಲರ್ ಕಲರ್ ಆಗಿ ತುಂಬಾ ಗಿಡಗಳನ್ನ ಇಟ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ನಮ್ಮ ಗಾರ್ಡನ್ ಕೂಡ. ಎಸ್, ಇದೊಂದು ಕಲೆಂಚು ಅಂತ ಇದರ ಹೆಸರು. ಇದು ಕೂಡ ಮೇಂಟೆನೆನ್ಸ್ ಈಸಿ ಆಗಿರುತ್ತೆ. ಅಂದ್ರೆ ಇದಕ್ಕೆ ನೀರು ಕಮ್ಮಿ, ಬಿಸಿಲು ಕೂಡ ಕಮ್ಮಿ. ಒಳ್ಳೆ ಇದು ಮನೆ ಒಳಗಡೆನೂ ಇಡಬಹುದು. ಇಂಡೋರ್ ಅಂದ್ರೆ ಫುಲ್ ಪೂರ್ತಿಯಾಗಿ ಇಂಡೋರ್ ಶೇಡಿಗೆ ಇಟ್ರೆ ಆಯ್ತು, ಶೇಡಿಗೆ ಇಟ್ರೆ ಆಯ್ತು. ಸ್ವಲ್ಪ ಸೂರ್ಯನ ಬಿಸಿಲು ಬಿದ್ರೆ ಸಾಕು. ಇದ್ರಲ್ಲಿ ತುಂಬಾ ಕಲರ್ಸ್ ಇದೆ. ಇದರಲ್ಲಿ ಕಲರ್ಸ್ ಇದೆ, ನಿಮಗೆ ಪಿಂಕ್ ಇದೆ, ಮತ್ತೆ ಇದರಲ್ಲಿ ಸ್ವಲ್ಪ ಶೇಡ್ ಬಂದದಿದೆ, ಪಿಂಕ್ ಅಲ್ಲಿ ಸ್ವಲ್ಪ ಶೇಡ್ ಬಂದದ್ದು, ರೆಡ್ ಇದೆ. ಇದೊಂದು ಇಂಡೋರ್ ಪ್ಲಾಂಟ್. ಇದರಲ್ಲಿ ಇದು ಪ್ಲಾಸ್ಟಿಕ್ ಪ್ಲಾಂಟ್ ತರ ನಮಗೆ ಕಾಣಿಸುತ್ತೆ. ಲೀಫ್ ತರ ಸ್ಪೆಷಲ್ ಇದರಲ್ಲಿ. ಹೌದೌದು, ತುಂಬಾ ಚೆನ್ನಾಗಿದೆ. ಇದು ಹೇಗೆ ದೊಡ್ಡದಾಗಿ ಬೆಳೆಯುತ್ತಾ ಮ್ಯಾಮ್? ಇಲ್ಲ, ಇದರಲ್ಲಿ ಅಂದ್ರೆ ಸಣ್ಣದಾಗಿ ಇದರಲ್ಲಿ ಲೀಫ್ ಗಳು ಬರುವಂತದ್ದು ಸಣ್ಣದಾಗಿ. ಇದು ಪೂರ್ತಿಯಾಗಿ ಇಂಡೋರ್ ಮನೆ ಒಳಗಡೆ. ಇವಾಗ ನಮಗೆ ಟೇಬಲ್ ಮೇಲೆ ನೀರೆಲ್ಲ ಇದಕ್ಕೆ ಜಾಸ್ತಿ ಬೇಡ, ಸ್ವಲ್ಪ ನೀರು ಸ್ವಲ್ಪ ಡ್ರೈ ಆದಾಗ ಸ್ಪ್ರೇ ಮಾಡಿದ್ರೆ ಸಾಕಾಗುತ್ತೆ. ಓಕೆ, ಈಸಿ ಮೇಂಟೆನೆನ್ಸ್ ಕೂಡ. ಮನೆ ಒಳಗಡೆ ಚೆನ್ನಾಗಿಡ್ಬೋದು. ನಿಮ್ಮ ಆಫೀಸ್ ಇದ್ರು ಆಫೀಸ್ ಒಳಗಡೆ. ಹೌದೌದು, ಯಾಕಂದ್ರೆ ಗಿಡಗಳನ್ನ ನೋಡ್ತಾ ಇದ್ರೆ ಒಂದು ಪಾಸಿಟಿವ್ ವೈಬ್ ಬರುತ್ತೆ. ಇದ್ರ ಜೊತೆಗೆ ಇದೊಂದು ಪಕ್ಕಾ ಒಂದು ಏನು ಪ್ಲಾಸ್ಟಿಕ್ ಗಿಡ ತರಾನೇ ಕಾಣಿಸುತ್ತೆ. ಇದ್ರ ಎಲೆಗಳು ಕೂಡ ತುಂಬಾ ಕಲರ್ಫುಲ್ ಆಗಿದೆ. ಸ್ಕೆಚ್ ಮಾಡಿದ ತರ ನಮಗ್ ಫೀಲ್ ಆಗುತ್ತೆ ಇದನ್ನ ನೋಡಿದ್ರೆ. ಇನ್ನೂ ಚೆನ್ನಾಗಿದೆ. ಇದು ನೋಡಿ ಎಷ್ಟು ವೆರೈಟಿ ಗಿಡಗಳಿದೆ. ಮೇಡಮ್, ಇದು ಈಸಿನಾ? ಎಷ್ಟು ಕಡಿಮೆ ಸಿಗುತ್ತಾ? ಹೇಗೆ? ಕಮ್ಮಿ ಇದೆ, ಕಂಪೇರ್ ಇದೆ. ಇದು ತುಂಬಾ ಈಸಿ ಮೇಂಟೆನೆನ್ಸ್, ಈಸಿ ಆಗಿದೆ. ಇದಕ್ಕೇನು ಮತ್ತೆ ಬೇರೆ ಗೊಬ್ಬರ ಏನಿಲ್ಲ, ಕೋಕೋಪೀಟ್ ಅಲ್ಲಿ ಇದ್ರೆ ಸಾಕಾಗುತ್ತೆ. ಇದು ತುಂಬಾ ಇನ್ನು ಅಗಲಕ್ಕೆ ಬರುತ್ತೆ. ಇದು ಬುಷ್ ತರ ಬರುತ್ತೆ. ಅಂದ್ರೆ ನೋಡಿ, ನಾವೀಗ ಅಲ್ಲಿ ಸಿರಮಿಕ್ ಎಲ್ಲ ಉಂಟಲ್ಲ, ಸಿರಮಿಕ್ ಅಲ್ಲಿ ಇದು ಒಳಗೆ ಮಾಡಿ ಕೊಡ್ತೇವೆ. ಕೋಕೋಪೀಟ್ ಮತ್ತೆ ಸಾವಯವ ಗೊಬ್ಬರ ಉಂಟು, ನಾವು ಫಿಕ್ಸ್ ಮಾಡಿ ಕೊಡ್ಬೋದು. ಓಕೆ, ನಮ್ಮ ಕಸ್ಟಮರ್ ಗೆ ಬೇಕು ಅಂತ ಆದ್ರೆ ಇವರೇ ಎಲ್ಲ ರೆಡಿ ಮಾಡಿ ಪಾಟ್ ಗೊಬ್ಬರ
ಮಣ್ಣು ಎಲ್ಲ ರೆಡಿ ಮಾಡಿ ಗಿಡ ಮಿಕ್ಸ್ ಮಾಡಿ ಗಿಡ ಚೆನ್ನಾಗಿ ನೆಟ್ಟು ನಮ್ಗೆ ಚೆನ್ನಾಗಿ ಬೆಳೆಯೋ ಹಾಗೆ ಮಾಡ್ಕೊಡ್ತಾರೆ. ಹಾಗಾಗಿ ನಮ್ಗೆ ಅದು ಕೂಡ ಟೆನ್ಷನ್ ಇಲ್ಲ, ಮಣ್ಣೆಲ್ಲಿಂದ ತರೋದು ಗೊಬ್ಬರ ಎಲ್ಲಿಂದ ತರೋದು ಅಂತ. ಸೊ ಪಕ್ಕಾ ರೆಡಿ ಮಾಡಿ ನಮ್ ಗಿಡನ ಕೊಡ್ತಾರೆ. ಇದು ಗಾರ್ಡನ್ ಪ್ರಿಯರ ಮನೆಯಲ್ಲಿ ಇರುವಂತಹ ಗಿಡ ಇದೆ ಆಂಥೋರಿಯಂ, ಬೇರೆ ಬೇರೆ ಕಲರ್ ಅಲ್ಲಿ ಇದೆ. ನಮಗೆ ಇದು ಗಾರ್ಡನ್ ಗೆ ಒಂದು ಚಂದದ ಲುಕ್ ಕೊಡುತ್ತೆ ಯಾವಾಗ್ಲೂ. ನಿಮಗೆ ಹೊರಗಡೆ ಆಗುದಿಲ್ಲ, ಈಗ ಸಿಟ್ ಔಟ್ ಹೌದೌದು ಕರೆಕ್ಟ್, ಹೌದೌದು ಒಂದು ಪಾಸಿಟಿವ್ ವೈಬ್ ಇದು ಇದ್ರಲ್ಲಿ. ಜೊತೆಗೆ ತುಂಬಾ ಕಲರ್ಫುಲ್ ಆಗಿ ಕೂಡ ಕಾಣಿಸುತ್ತೆ. ವೆರೈಟಿ ಆಫ್ ಕಲರ್ಸ್ ಇದೆ ಇದರಲ್ಲಿ, ತುಂಬಾ ಕಲರ್ಸ್ ಇದೆ. ಒಂದು ಮನೆಯನ್ನ ಡೆಕೋರೇಟ್ ಮಾಡಿದಾಗ ಫೀಲ್ ಆಗುತ್ತೆ. ಸೊ ಗಿಡ ನೋಡಿ ನಿಮ್ಗೆ, ಇದು ಫಾರ್ಮ್ ಗಿಡ. ಇದು ನೋಡಿ ಎಷ್ಟು ಕ್ಲಿಯರ್ ಉಂಟು, ಕೆಳಗಿಂದಲೂ ಸಹ ಎಲೆ ಒಂದು ಸಹ ಹೌದೌದು, ಯಾಕಂದ್ರೆ ತುಂಬಾ ಹೆಲ್ದಿ ಅಂತ ಕಾಣಿಸುತ್ತೆ ನೋಡುವಾಗ್ಲೇ. ಗಿಡಗಳು ತುಂಬಾ ಚೆನ್ನಾಗಿದೆ, ತುಂಬಾ ತರುದಿಲ್ಲ. ಇದನ್ನೊಂದು ಫಾರ್ಮ್ ಇಂದ ನಾವು ಎಲ್ಲ ಸೆಲೆಕ್ಟ್ ಎಲ್ಲ ಮಾಡಿ ನಾವು ತರುದು. ಲೋಕಲ್ ಆಗಿ ನೀವು ಬೈ ಮಾಡೋದಿಲ್ಲ ಅಂತ. ಹೌದೌದು, ತುಂಬಾ ಚೆನ್ನಾಗಿದೆ. ಶೈನಿಂಗ್ ಕೂಡ ಅಷ್ಟೇ ಶೈನಿ ಆಗಿದೆ. ಎಸ್, ತುಂಬಾ ಕಲರ್ಸ್ ಇದೆ, ಪಿಂಕ್ ಇದೆ, ರೆಡ್ ಇದೆ, ಲ್ಯಾವೆಂಡರ್ ಕಲರ್ ಇದೆ. ಎಸ್ ಮೇಡಮ್, ಇಂಡೋರ್ ಪ್ಲಾಂಟ್ ಗಳು ನಮ್ಗೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತದೆ. ಯಾಕಂದ್ರೆ ನಮಗ್ ಆಫೀಸ್ ಅಲ್ಲಿ ಕೂಡ ನಮ್ಗೆ ಅನ್ಸುತ್ತೆ ಒಂಥರ ಹಸಿರಾಗಿದ್ರೆ ನಮಗೂ ಅಲ್ಲೂ ಒಂಥರ ಖುಷಿ ಫೀಲ್ ಆಗುತ್ತೆ. ಇಂಡೋರ್ ಪ್ಲಾಂಟ್ ಗಳು ತುಂಬಾ ಹೆಲ್ದಿಯಾಗಿ ಕಾಣಿಸ್ತಾ ಇದೆ ನಮ್ಗೆ. ಸರ್ ಇದೇನು? ಇದು ಇಂಡೋರ್ ಪ್ಲಾಂಟ್ ನೋಡಿ, ಇದರಲ್ಲಿ ಬ್ಲಾಕ್ ಉಂಟು ಮತ್ತೆ ಗ್ರೀನ್ ಉಂಟು. ಇದು ನೋಡಿ, ಇದು ನಮ್ಗೆ ಇದರಲ್ಲಿ ಸಿರಮಿಕ್ ಅಲ್ಲಿ ಸೆಟ್ ಮಾಡಬಹುದು. ಮತ್ತೆ ಅದಕ್ಕೆ ಬೇಕಾಗಿ ನಾವು ನೋಡಿ ಇದೆಲ್ಲ ಸೆಟ್ ಕ್ಲಿಯರ್ ಆಗಿ ಸೆಟ್ ಆಗುತ್ತೆ ಇದರಲ್ಲಿ. ಇದನ್ನು ಸೆಟ್ ಮಾಡಿದ್ರೆ ಆಯ್ತು. ಇದರಲ್ಲಿ ಚಂದ ಈ ವೈಟ್ ಅಲ್ವಾ, ಸ್ವಲ್ಪ ನಿಮಗೆ ನೀಟ್ ಲುಕ್ ಕಾಣಿಸುತ್ತೆ. ಮತ್ತೆ ಇದು ಗ್ರೀನ್ ಬ್ಲಾಕ್ ಉಂಟು. ಇದಕ್ಕೆ ಸಹ ನೀರು ಸ್ಪ್ರೇ ಮಾಡಿದ್ರೆ ಆಯ್ತು. ನೀರು ಸ್ವಲ್ಪ ಹಾಕಿದ್ರೆ ಎಲ್ಲದಷ್ಟೇ ಅಷ್ಟೇ. ನಾವು ಸ್ವಲ್ಪ ನೀರು ಹಾಕೋದು, ಯಾಕೆಂದ್ರೆ ಇದರಲ್ಲಿ ಇರುವುದು ಕೋಕೋ ಬಿಟ್ ಅಲ್ವಾ. ನಾವು ಸೆಟ್ ಮಾಡಿ ಕೊಡುದು ಕೋಕೋ ಬಿಟ್. ಕೋಕೋ ಬಿಟ್ ಅಲ್ಲಿ ಏನಂದ್ರೆ ನಿಮಗೆ ತುಂಬಾ ನೋಡಿ ನೀರು ನಿಲ್ತದೆ. ನಿಮಗೆ ಒಮ್ಮೆ ಹಾಕಿದ್ರೆ ಒಂದು 2 ದಿವಸ ಎಲ್ಲ ಮತ್ತೆ ಹಾಕ್ಬೇಕಂತ ಇಲ್ಲ, ಅದ್ರಲ್ಲಿ ಇರ್ತದೆ. ಆಮೇಲೆ ನೋಡಿ ಇದು ಲಕ್ಕಿ ಬಾಮ್ ಅಂತ ಹೇಳಿ, ಇದರಲ್ಲಿ ನೋಡಿ ಇದು ಲಕ್ಕಿ ಬಾಮು. ಇದರ ವಿಷಯ ಏನಂದ್ರೆ ನಿಜವಾಗಿ ಲಕ್ಕಿ ಬಾಮ್ 1, 2, 3 ಸ್ಟೆಪ್ ಇರ್ಬೇಕಂತೆ ವಾಸ್ತು ಪ್ರಕಾರ. ಅದು ಒಳ್ಳೇದಂತ. ಇದು ವಾಸ್ತು ಗಿಡ ಕೂಡ ಬೇಕಾಗಿರುವಂತ ಗಿಡಗಳು ಇದೆ ನಮ್ಮ. ಎಸ್, ಇಂಡೋರ್ ಗಿಡ ಅರೇಕಾ ಕೂಡ ಇಲ್ಲಿದೆ. 2 ವೆರೈಟಿಯಲ್ಲಿ ಇದೆ ಅಂತ ಹೇಳ್ತಾ ಇದಾರೆ. ಪ್ಯೂರ್ ನೀವು ಒಳಗಿಡ್ಬೋದು, ಬಾರಿ ಒಳ್ಳೇದು ಮಾತ್ರ. ಮನೆ ಒಳಗೆಲ್ಲ ಫ್ಲಾಟ್ ಅಲ್ಲಿ ಇರೋರಿಗೆಲ್ಲ ಅನ್ಸುತ್ತೆ ನಮಗೂ ಗಾರ್ಡನ್ ಬೇಕು ಅಂತ, ಬಟ್ ಇದು ಫ್ಲಾಟ್ ಅಲ್ಲಿ ಇರೋರಿಗೆಲ್ಲ ಕಾರಿಡಾರ್ ಅಲ್ಲಿ ಇಡೋದಕ್ಕೂ ಮನೆ ಒಳಗಡೆ ಇರೋದಕ್ಕೂ ಬೆಸ್ಟ್ ಪ್ಲಾಂಟ್ ಅಂತ ಹೇಳ್ತಾರೆ. ತುಂಬಾ ಇನ್ನೊಂದು ನಮ್ಗೆ ಇಲ್ಲಿ ಗಮನಿಸಬೇಕು, ಯಾಕಂದ್ರೆ ಮಹಾದೇವಿ ಹೂದೋಟದಲ್ಲಿ ಗಿಡಗಳು ನೋಡಿದ್ರೇನೆ ಒಂಥರ ಖುಷಿ ಅನ್ಸುತ್ತೆ. ಅಷ್ಟು ಒಂದು ಹೆಲ್ದಿ ಆಗಿದೆ ಗಿಡಗಳು, ಅದು ತುಂಬಾ ಇಂಪಾರ್ಟೆಂಟ್. ರೂಟ್ ಇಂದ ನೋಡಿದಾಗ್ಲೂ ಒಂದು ಗಿಡಗಳು ತುಂಬಾ ಹೆಲ್ದಿ ಆಗಿ ಫೀಲ್ ಕೊಡುತ್ತೆ ನಮಗೆ. ಸೊ ಹಾಗಾಗಿ ಏನ್ ನಾವು ದುಡ್ಡು ಕೊಟ್ಟಿದ್ದಕ್ಕೆ ಮೋಸ ಆಗಲ್ಲ, ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಜೇಡ್ ಪ್ಲಾಂಟ್ ಅಂತ ಹೇಳಿ, ಇದು ಅದಕ್ಕೆ ನಾವು ಸೆಟ್ ಮಾಡಿದಾಗ ಇದಕ್ಕೆ ಸಣ್ಣ ಗಿಡ ಅಲ್ವಾ, ಸ್ವಲ್ಪ ದೊಡ್ಡದಾದ್ಮೇಲೆ ನೋಡಿ ಇದು ಒಂಥರ ಟ್ರೀ ತರ ದೊಡ್ಡದಾಗ್ತದೆ. ಇದೆಲ್ಲ ಹೆಲ್ದಿ ಆಗಿ ಮೇಲೆ ಬರ್ತದೆ, ಬಾರಿ ಚಂದ ಕಾಣ್ತದೆ. ಇದು ಹಾಗೆ ಬುಷ್ ಬರುತ್ತೆ, ಚಂದ ಬುಷ್ ಬರುತ್ತೆ, ಬಾರಿ ಚಂದ ಆಗುತ್ತೆ. ಮನಿ ಪ್ಲಾಂಟ್ ಎಲ್ಲ ಮನಿ ಪ್ಲಾಂಟ್ ಪ್ರಿಯರು ಅಂತಾನೆ ಕೆಲವರು ಇರ್ತಾರೆ. ಅದ್ರಲ್ಲಿ ನೋಡಿ ಕಲರ್ ಎಲ್ಲ ತುಂಬಾ ಇದೆ. ಕೆಲವು ಡಾರ್ಕ್ ಅಲ್ಲಿ ಇದೆ, ಕೆಲವು ಲೈಟ್ ಅಲ್ಲಿ ಇದೆ. ಎಸ್, ಇದು ಕೂಡ ನೋಡಿದಾಗ ನಮಗೆ ಇದು ರಿಯಲ್ ಪ್ಲಾಂಟ್ ಅಂತ ಫೀಲ್ ಆಗೋದೇ ಇಲ್ಲ. ಒಂದು ಅಷ್ಟು ನೀಟ್ ಇದೆ ಕಲರ್ ಗಳು ಕೂಡ, ಒಂಥರ ಪ್ಲಾಸ್ಟಿಕ್ ಎಲೆಗಳ ತರ ಫೀಲ್ ಆಗುತ್ತೆ ನಮಗೆ. ಅಷ್ಟು ಹೆಲ್ದಿ ಅಂತ ಕಾಣಿಸುತ್ತೆ ಇದು. ಹೊರಗೆ ಇಡುವಂತದ್ದು ನೋಡಿ, ಅದೆಲ್ಲ ಗಾರ್ಡನ್ ಅಲ್ಲಿ ಇಡುವಂತದ್ದು ಎಲ್ಲದು ಪ್ಲಾಂಟ್ ಉಂಟು ಅಲ್ಲಿ. ನೋಡಿ ಲಬ್ಬರ್ ಪ್ಲಾಂಟ್, ಮತ್ತೆ ಅದೊಂದು ಅರೆಕಾ ಪಾಮ್ ದೊಡ್ಡದು, ಅದು ಬಾರಿ ಚಂದ ಕಾಣ್ತದೆ. ಅದು ಮತ್ತೆ ಈಚೆ ನೋಡಿ ಚೈನಾ ಬಾಂಬ್ ಅಂತ, ಚೈನಾ ಡಾಲ್ ಚಂದ ಉಂಟದು ನೋಡಿ. ಇಲ್ಲಿ ನೋಡಿ ಚೈನಾ ಡಾಲ್ ನಿಮಗೆ ಇಂಡೋರ್. ಇದು ಇಂಡೋರ್ ಹೆಲ್ದಿ ಆಗಿ ನೋಡಿ. ಇದರ ವಿಶೇಷ ಏನು ಗೊತ್ತುಂಟಾ, ಇದು ಕೆಳಗೆ ನೀವು ಸ್ಟಾರ್ಟಿಂಗ್ ಎಲೆಯಿಂದ ಟಾಪ್ ವರೆಗೆ ಒಂದೇ ಲೆಕ್ಕ, ಯಾವ್ದು ಇದ್ರಲ್ಲಿ ವ್ಯತ್ಯಾಸ ಇಲ್ಲ. ಒಂದು ಪ್ಲಾಸ್ಟಿಕ್ ಟೈಪ್ ಕಾಣುತ್ತೆ, ಶೈನಿಂಗ್ ನೋಡಿ. ಕ್ವಾಲಿಟಿ ತರ್ತೀವಿ ನಾವು, ಮೈನ್ ಆಗಿ ನಾವು ಕೊಡುದು ಅಂದ್ರೆ ಇದು ಕ್ವಾಲಿಟಿ ಬೇಕು ನಮ್ಗೆ. ಹಾಗೆ ರೇಟ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಏನ್ ಮಾಡೋದಲ್ಲ. ಮತ್ತೆ ಕೊಡು ಮತ್ತೆ ಯೋಚನೆ ಮಾಡ್ಬೇಕು ಅಂತ ಇಲ್ಲ, ಯಾಕಂದ್ರೆ ನಮ್ಗೆ ಹೆಲ್ದಿ ಗಿಡ ಬೇಕು ಅಂತಂದ್ರೆ ನಾವು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೋಗ್ಬೇಕು. ಮತ್ತೆ ಅಂದ್ರೆ ಒಮ್ಮೆ ಅವ್ರು ತಕೊಂಡದವ್ರು ಮತ್ತೆ ಬರ್ಬೇಕು. ಯಾಕಂದ್ರೆ ಆ ಗಿಡ ಅವ್ರಿಗೆ ಆ ಖುಷಿಯನ್ನ ಕೊಡ್ಬೇಕಾಗಿ. ಮೇಡಮ್, ಈಗ ಹೂವಿನ ಗಿಡ ಏನಾಗಿತ್ತು ಅಂದ್ರೆ, ಈಗ ಭಾನುವಾರ ಮತ್ತೆ ನಾವು ಒಮ್ಮೆ ತಂದದೆಲ್ಲ ಖಾಲಿ ಆಯ್ತು, ಇನ್ನೆಲ್ಲ ತರ್ಬೇಕಷ್ಟೇ. ನಾವು ಈಗ ಅಂದ್ರೆ ಇದಕ್ಕೆ ಸ್ವಲ್ಪ ಫೋಕಸ್ ಕೊಟ್ಟಿದ್ದೇವೆ. ಹಣ್ಣಿನ ಗಿಡ ಅದು ತುಂಬಾ ಉಂಟು ನೋಡಿ. ಈಗ ಇದು ರಂಬುಟಾನಲ್ಲಿ
ನೋಡಿ ಈ 35 ಅಂತ ದೊಡ್ಡ ಗಿಡ ಬೇಕೀಗ. ಹಾ, ಹಾ. ಆ ವಿಷಯ ಏನಂದ್ರೆ ಈಗ ಬೇಗ ಆಗ್ಬೇಕು, 1 ವರ್ಷದಲ್ಲೇ ಆಗ್ಬೇಕು. ಆಗ್ಬೇಕು, ಹೌದು. ಅದಕ್ಕೆ ಅವರು ಕಾಯುವ ಸಣ್ಣ ತಾಳ್ಮೆ ಇರುದಿಲ್ಲ. ಸಣ್ಣ ಗಿಡ ಅವರಿಗೆ ಬೇಡ ಯಾರಿಗೆ ಸಹ. ಅದಕ್ಕೆ ನಾವು ದೊಡ್ಡ ದೊಡ್ಡದು ಗಿಡವೇ ತಂದಿದ್ದೇವೆ ನೋಡಿ. Okay, ಹೌದು. ಯಾಕಂದ್ರೆ ನಾನು ನೋಡಿದೆ, ಇದು ಸಸಿ ತರ ಕಾಣಿಸಲ್ಲ, ಒಳ್ಳೆ ಮರ ಆಗುವ ಲಕ್ಷಣ ಎಲ್ಲ ಕಾಣಿಸ್ತಾ ಇದೆ. ಗಿಡಗಳು ದೊಡ್ಡ ದೊಡ್ಡದಾಗಿದೆ. ಇನ್ನೊಂದೇನಂದ್ರೆ ರಂಬುಟಾನ್ ಹಣ್ಣು ಅಂತಂದ್ರೆ ಎಲ್ರಿಗೂ ಇಷ್ಟ ಈಗ, ಹೌದು ಅಲ್ವಾ? ಹೌದು. ನೋಡಿ ಇದೊಂದು ಸ್ಪೆಷಲ್ ಮೇಡಮ್, ಇದೊಂದು ಹಾ. ಸೀಸರ್ ಅಂತ ಇದು ಸ್ವಲ್ಪ ದೊಡ್ಡದು ಬರುತ್ತೆ. ಈಗ ನಾರ್ಮಲ್ ಅಂದ್ರೆ ನಿಮಗೆ ಒಂದು 1 ಇಂಚ್ ಬಂದ್ರೆ ಇದು 2 ಇಂಚ್ ದಪ್ಪ ಬರುತ್ತೆ, ಸ್ವಲ್ಪ ದೊಡ್ಡ ಸ್ವೀಟ್ ಇರುತ್ತೆ. ಇದು ನೋಡಿ ಎಲೆಗೆಲ್ಲ ಚೇಂಜ್ ಬರುತ್ತೆ ನೋಡಿ, ಎಷ್ಟು ದೊಡ್ಡ ಗಿಡ ನೋಡಿ. ಅಂದ್ರೆ ಇದು ರಂಬುಟಾನೇನಾ? ರಂಬುಟಾನ್ ಇದು ನೋಡ್ಲಿಕ್ಕೆ ಸಹ ಡಾರ್ಕ್ ಇರುತ್ತೆ ನೋಡಿ. ಇದು ಡಾರ್ಕ್ ಇರುತ್ತೆ, ಇದೆಲ್ಲ ಡಾರ್ಕ್ ಇರುತ್ತೆ, ಮತ್ತೆ ಸ್ವಲ್ಪ ಎಲ್ಲ ದೊಡ್ಡದು ಇರುತ್ತೆ, ಮತ್ತೆ ಸ್ವೀಟ್ ಇರುತ್ತೆ, ಮತ್ತೆ 1 ವರ್ಷದಲ್ಲಿ ಆಗ್ಬೇಕಿದು. ಇದರ ವಿಷಯ ಏನಂದ್ರೆ ಇದು ಹೇಗೆ ಸರ್, ಈಗ ಇದು ನೆಡೋದೆಲ್ಲ ತುಂಬಾ ಈಸಿನಾ ಹೇಗೆ ಅಂತ? ಅಡಿಕೆ ಗಿಡ ನೆಡೋ ಹಾಗೆ? ಅಡಿಕೆ ಗಿಡ ತೆಗಿತೇವಲ್ಲ, ಹಾಗೆ ತೆಗ್ದು ಗುಂಡಿ ತೆಗ್ದು ಅದಕ್ಕೊಂದು ಇಷ್ಟು ಲೇಯರ್ ನಾವು ಹಟ್ಟಿ ಗೊಬ್ಬರವ ಇಲ್ಲದ್ರೆ ಆಡಿನದು ಗೊಬ್ಬರ ಬರುತ್ತೆ ಅಲ್ಲ, ಅದೆಲ್ಲ ಅಡಿಗೆ ಹಾಕಿ ಆಮೇಲೆ ಅದ್ರ ಮೇಲೆಗೆ ಕೆಂಪು ಮಣ್ಣು ಹಾಕಿ ಆಮೇಲೆ ಈ ಗಿಡವನ್ನು ಹಾಕಿ ಕ್ಲಿಯರ್ ಮಾಡಿ ಬಿಡ್ಬೇಕು. ಯಾಕೆ ಈಗ ಮಳೆಗಾಲ ಅಲ್ವಾ, ನೀವು ಬಂದಾಗ ಅದೆಲ್ಲ ಗೈಡ್ ಮಾಡಿ ಕಳಿಸ್ತೀರಿ? ಕಳಿಸ್ತೇವೆ. ಅದು ಅವರಿಗೆ ಅಗತ್ಯ ಬೇಕು ಅಂತಂದ್ರೆ ನೀವು ಹೋಗಿ ಏನಾದ್ರೂ ಒಂದು ಹೆಲ್ಪ್ ಮಾಡ್ತೀರಾ? ಹೆಲ್ಪ್ ಮಾಡ್ತೇವೆ. ಮತ್ತೆ ಅಂದ್ರೆ ಈಗ ಅವ್ರು ತುಂಬಾ ತಗೊಂಡು ಹೋಗ್ತೇವೆ ಫಲ್ಕ್ ಲೋಕಲ್, ನಾವು ನಮ್ಮ ಗಾಡಿಯಲ್ಲಿ ಸರಿಸ್ಕೊಡ್ತೇವೆ. ಲೋಕಲ್ ಅಂದ್ರೆ ಕೆಲವರಿಗೆ ಕಷ್ಟ ಆಗುತ್ತೆ, ಅವರಿಗೆ ಏನಾದ್ರು ಗಾಡಿ ಇರುವುದಿಲ್ಲ ಅಂತವರಿಗೆ ನಾವು ಸ್ವಲ್ಪ ಹತ್ತಿರದ ದೂರಕ್ಕೆಲ್ಲ, ಇಲ್ಲಿ ಪುತ್ತೂರು ತಾಲೂಕು ಮಾತ್ರ, ಮತ್ತೆ ದೊಡ್ಡ ದೂರ ಬಂದು ನಮಗೆ ತಗೊಂಡ್ಬಂದ್ರೆ ಅದು ದೊಡ್ಡ ಸಮಸ್ಯೆ ಆಗಿದೆ. ಹಾಗೆ ಮತ್ತೆ ನಾವು ಅತಿ ಕಡಿಮೆಯಲ್ಲಿ ಕೊಡ್ತೀವಿ. ಇದು ತುಂಬಾ ಸೇಲ್ ಆಗುವ ಗಿಡವಾ ಅಂತ? ಯಾಕಂದ್ರೆ ಈಗ ತುಂಬಾ ಟ್ರೆಂಡಿಂಗ್ ಅಲ್ಲಿರೋ ಗಿಡ ಕೂಡ ಹೌದು, ತುಂಬಾ ಸೇಲ್ ಆಗ್ತದೆ. ಇದು 1 ವರ್ಷದ ಒಳಗಡೆ ಹಣ್ಣು ಕೊಡುತ್ತೆ. ಹಣ್ಣು ಕೊಡ್ಲೇಬೇಕು. ರಂಬುಟಾನ್ ಪ್ರಿಯರಿಗೆ ನೋಡಿ ಒಂದು ಬೆಸ್ಟ್ ಆಯ್ಕೆ ಇಲ್ಲಿದೆ. 1 ವರ್ಷದ ಒಳಗಡೆ ಗಿಡ ನೆಟ್ಟಿದ್ದೀರಾ, ಹಣ್ಣು ತಿನ್ನಬಹುದು ನೀವು. ಗಿಡ ಇಟ್ಟಿದ್ದೇವೆ, ಒಳಗಡೆ ಉಂಟು ನೋಡಿ. ಇದು ನೋಡಿ ಸಣ್ಣ ಗಿಡ ರಂಬುಟಾನೆ, ಈ 35 ಅಂತ ಹೇಳಿ ಇದು ನಾವು ಕಡಿಮೆ ರೇಟ್ ಕೊಡ್ತಿದ್ದೇವೆ. ಇದು ಸಹ ಕಡಿಮೆ ರೇಟ್. ಇದು ಕಡಿಮೆ ರೇಟ್ ಅಂತಂದ್ರೆ 1 ವರ್ಷದಲ್ಲಿ ಹಣ್ಣು ಕೊಡುತ್ತಾ? ಇಲ್ಲ ಕೊಡಲ್ಲ, ಅದು ಕೊಡೋದಿಲ್ಲ. ನಮಗೆ 3 ವರ್ಷ ನಂತರ ಕೊಡುದು ಅಂತ. ಈಗ ಮಾಮೂಲಿ ರಂಬುಟಾನ್ ಗಿಡಗಳು 1 ವರ್ಷದಲ್ಲಿ ಹಣ್ಣು ಕೊಡಲ್ಲ, ಇದು ಸ್ಪೆಷಲ್ ಅಂತ ಹೇಳ್ತಾ ಇದ್ದೀವಿ. ಸ್ಪೆಷಲ್ ಅದು. ಓಕೆ. ಚಿಕ್ಕು ನೋಡಿ ಆಗ್ತಾ ಇದೆ, ಅಲ್ಲಿ ನೋಡಿ ಎಲ್ಲ ಚಿಕ್ಕು ಆಗ್ತಾ ಇದೆ. ಚಿಕ್ಕಲ್ಲಿ ತುಂಬಾ ಉಂಟು, ಬನಾನಾ ಚಿಕ್ಕು ಉಂಟು, ತೈವಾನ್ ಚಿಕ್ಕು ಉಂಟು, ಮತ್ತೆ ಕ್ರಿಕೆಟ್ ಚಿಕ್ಕು ಉಂಟು, ಕ್ರಿಕೆಟ್ ಬಾಲ್ ಅಂತ ಹೇಳಿ ಸಣ್ಣದು ಚಿಕ್ಕು ಅಲ್ಲಿ ಅಷ್ಟು ವೆರೈಟಿ ಇದೆ. ಹೌದು, ವೆರೈಟಿ ಇದೆ. ಹೇಗೆ ಅದು ಕೂಡ 1 ವರ್ಷದಲ್ಲಿ ಹಣ್ಣು ಕೊಡುತ್ತಾ? ಅದು ಇದು ನೋಡಿ, ಇದು 1 ವರ್ಷ ಯಾಕೆ ಮೇಡಮ್ ಆಗ್ತಾ ಉಂಟಲ್ವಾ ನೋಡಿ. ಇನ್ನು ಟ್ರೈ ಆಯ್ತು, ಆಗುತ್ತೆ, ಗ್ರೋತ್ ಆದ್ರೆ ಆಯ್ತು, ಬರುತ್ತೆ. ಅದು ಅಂದ್ರೆ ಅದಕ್ಕೆ ನೀವು ದೊಡ್ಡ ಗಿಡನೇ ಇಟ್ಟಿದ್ದೀರಾ? ಅದಕ್ಕೆ ದೊಡ್ಡ ಗಿಡ ಹಾಕು ನಾವು. ಸಣ್ಣ ಗಿಡ ಸಹ ಉಂಟು, ಬಟ್ ಅಂದ್ರೆ ಕೆಲವರಿಗೆ ಬೇಗ ಬೇಕು. ಇದೀಗ ತಗೊಂಡು ಹೋದ ಒಂದ್ ತಿಂಗಳಲ್ಲೇ ಆಗುತ್ತೆ ಹಣ್ಣು? 1 ತಿಂಗಳಲ್ಲಿ ಆಗುತ್ತೆ. ಓಕೆ. ನೋಡಿ, ಹಣ್ಣು ನಾವು ಹೊರಗಡೆಯಿಂದ ತರೋದಕ್ಕಿಂತ ನಾವು ಮನೆಯಲ್ಲಿ ಬೆಳೆಯೋದು ತುಂಬಾ ಉತ್ತಮ. ಅದರಲ್ಲಿ ಕೂಡ ಬರೀ ಇಲ್ಲಿಂದ ತಗೊಂಡು ಹೋಗಿ ನೆಟ್ಟು 1 ತಿಂಗಳಲ್ಲಿ ಹಣ್ಣು ಕೊಡುತ್ತೆ ಗಿಡಗಳು. ಸೊ ಹೆಲ್ದಿ ಆಗಿರೋ ಗಿಡಗಳು ಬೇಕು ಅಂತಂದ್ರೆ ನೀವು ಮಹಾದೇವಿ ನರ್ಸರಿಗೆ ವಿಸಿಟ್ ಮಾಡ್ಲೇಬೇಕು. ಇದು ನೋಡಿ, ಇದು ನೀಲಂ ಸ್ವಲ್ಪ ದೊಡ್ಡ ಗಿಡ ತಂದಿದ್ದೇವೆ. ಅಂದ್ರೆ ಕಸ್ಟಮರ್ ಹೇಳಿದ್ರು ನಮಗೆ ದೊಡ್ಡ ಗಿಡ ಬೇಕು ಅಂತ ಹೇಳಿದ್ರು, ಅದಕ್ಕೆ ನಾವು ದೊಡ್ಡ ಗಿಡ ಹಾಕಿದ್ದೇವೆ. ಮೇಡಮ್ ಇದು ನೋಡಿ ಸ್ಪೆಷಲ್ ಮಿಯಾಜಾಕಿ ಮ್ಯಾಂಗೋ. ಎಸ್, ಮ್ಯಾಂಗೋ ಪ್ರಿಯರ್. ಮ್ಯಾಂಗೋ ಸೀಸನ್ ಬಂತು ಅಂತಂದ್ರೆ ಮ್ಯಾಂಗೋ ಪ್ರಿಯರ ಬಾಯಲ್ಲಿ ನೀರ್ ಸೋರುತ್ತಾ ಇರುತ್ತೆ. ಎಷ್ಟೇ ಬಂದ್ರು ಕೂಡ ಹಣ್ಣುಗಳನ್ನ ತಗೊಳ್ಳೋದು ಒಂಥರ ತುಂಬಾ ಕ್ರೇಜ್ ಇರುತ್ತೆ. ಬೇರೆ ಕಡೆ ಸಿಗಲ್ವೇನೋ ಅಂತ ಗೊತ್ತಿಲ್ಲ ನನಗೆ. ಆದ್ರೆ ಒಳ್ಳೆ ಹೆಲ್ದಿ ಗಿಡ ಬೇಕು ಅಂತಂದ್ರೆ ನೀವು ನಮ್ಮ ಮಹಾದೇವಿ ನರ್ಸರಿಗೆ ನಾವೀಗ ಏನಂದ್ರೆ ಸಣ್ಣ ಗಿಡ ಅಲ್ಲ, ದೊಡ್ಡ ಗಿಡವೇ ಹಾಕಿದ್ದೇವೆ. ನೋಡಿ ನಿಮಗೆ ನೋಡಿ ಇಷ್ಟು ದೊಡ್ಡ ಗಿಡ, ಕಸಿ ಕಟ್ಟಿದ್ದೇ ಗೊತ್ತಾಗುದಿಲ್ಲ ಎಲ್ಲಿ ಕಸಿ ಕಟ್ಟಿದ್ದಾರೆ ಏನಂತೇಳಿ. ನೋಡಿ ಇಲ್ಲಿ ಕಟ್ಟಿದ್ದಾರೆ, ಇಲ್ಲಿಂದ ಎಲ್ಲ ಕ್ಲಿಯರ್ ಆಗಿದೆ ನೋಡಿ. ದೊಡ್ಡ ಗಿಡ, ಸಣ್ಣ ಗಿಡ ಸ್ವಲ್ಪ ಪ್ರಾಬ್ಲಮ್. ಈಗ ಹೇಗೆ ಸರ್ ಹಣ್ಣು, ಯಾವಾಗ ಹಣ್ಣು ಕೊಡುತ್ತೆ ಹೇಗೆ ಅಂತ? 3 ವರ್ಷ ಬೇಕು. 3 ವರ್ಷ ಬೇಕು ಅಂದ್ರೆ ದೊಡ್ಡ ಮರ ಆಗುತ್ತೆ? ಅಂದ್ರೆ ವಿಷಯ ಏನು ಗೊತ್ತಾ, ಈಗ ಕೆಲವರು 3 ವರ್ಷ ಬೇಕಂತ ನಾವು ಯಾಕೆ ಹೇಳ್ತಿದ್ದೇವೆ ಅಂದ್ರೆ ಕೆಲವರಿಗೆ ಗೊತ್ತು ಅದನ್ನ ಹೇಗೆ ಬೆಳೆಸ್ಬೇಕಂತ. ಅವರು 2 ವರ್ಷ ತೆಗ್ದವ್ರು ಇದ್ದಾರೆ. ಮತ್ತೆ ಈಗ ಕೆಲವರಿಗೆ ಅಂದ್ರೆ ಹಾಕಿ ಬಿಡ್ತಾರೆ, ಮತ್ತೆ ಆಚೆ ಮುಖ ಮಾಡುವುದಿಲ್ಲ. ಅವರಿಗೆ 3 ವರ್ಷ 4 ವರ್ಷ ಮೇಂಟೆನೆನ್ಸ್ ಬೇಕು ಅಂತ ಏನು ಇರೋದಿಲ್ಲ. ಅದಕ್ಕೆ ತುಂಬಾ ಗಿಬ್ಬರಗಳು ಬೇಕು. ಎಲ್ಲದಕ್ಕೆ ಗೊಬ್ಬರ, ನೀರು, ಬಿಸಿಲು, ಈ 3 ಬೇಕೇ ಬೇಕು. ಅದಿಲ್ಲದೆ ಆಗುದಿಲ್ಲ. ಕರೆಕ್ಟ್ ಆಗಿ ನಾವು ಪೋಷಿಸಿಲ್ಲ ಅಂತಂದ್ರೂ ಹಣ್ಣು ಕೊಡೋದಿಲ್ಲ ಅಲ್ವಾ? ಅಂದ್ರೆ ನೀವು ಈಗ ಬಿಸಿಲಿಲ್ಲದಿದ್ರೆ ಆಗುದಿಲ್ಲ. ಇದು ಕಾಟಿಮೋನು ಥೈಲ್ಯಾಂಡ್ ಮ್ಯಾಂಗೋ, ಇದು ಸಣ್ಣದ್ರಲ್ಲಿ ಆಗುತ್ತೆ, ಮತ್ತೆ ಇದರಲ್ಲಿ ಹುಳ ಬರುದಿಲ್ಲ. ಮತ್ತೆ ಎರಡನೇದಾಗಿ ಸ್ವೀಟ್ ಅಂದ್ರೆ ಸ್ವೀಟ್, ಇದು ಒಳ್ಳೆ. ಇದಂದ್ರೆ ಹಾಗಾದ್ರೆ ತುಂಬಾ ಜಾಗ ಬೇಕು ಅಂತ ಇಲ್ಲ? ಜಾಗ ಬೇಕಂತಿಲ್ಲ, ಯಾಕೆ ಚಿಕ್ಕ ಗಿಡದಲ್ಲೇ ಹಣ್ಣು ಕೊಡುತ್ತೆ. ಓಕೆ. ನೋಡಿ, ನಮ್ಗೆ ಸ್ವಲ್ಪ ಕಡಿಮೆ ಜಾಗ ಇದೆ, ನಮ್ಮ ಗಾರ್ಡನ್ ಒಳಗೆ ಒಂದು ಹಣ್ಣಿನ ಗಿಡ ಬೇಕು ಅಂತಂದ್ರೆ ನಿಮಗೆ ಬೆಸ್ಟ್ ಆಯ್ಕೆ. ಅದು ಕೂಡ ಮ್ಯಾಂಗೋ ಪ್ರಿಯರಿಗೆ ವೆರೈಟಿ ಮ್ಯಾಂಗೋ ಗಿಡಗಳಿದೆ ನಮ್ಮ ಮಹಾದೇವಿ ಹೂದೋಟದಲ್ಲಿ. ಇಲ್ಲಿಂದ ಅಲ್ಲಿವರೆಗೆ ಬೇರೆ ಬೇರೆದುಂಟು ನೋಡಿ. ರಂಬುಟಾನ್ ಅಲ್ಲಿ ನೋಡಿ, ಇದು
ನಿಮಗೆ ಸ್ಕೂಲ್ ಬಾಯ್ ಅಂತೇಳಿ ರಂಬೂಟನ್ ಅಲ್ಲಿ ಬೇರೆ ಬೇರೆ ವೆರೈಟೀಸ್ ಇದೆ. ತುಂಬಾ ಇದೆ. ಇದು ಸ್ಕೂಲ್ ಬಾಯ್ ಅಂತೇಳಿ, ಆಮೇಲೆ ಇದು ರಿಂಗ್ ರೋನ್ ಅಂತೇಳಿ, ಇದು ಸಹ ಒಳ್ಳೆ. ಆಕ್ಚುಲಿ ನಮ್ಗೆ ಗೊತ್ತೇ ಇರೋದಿಲ್ಲ, ನಾವೇನೋ ರೋಡ್ ಸೈಡ್ ಅಲ್ಲಿ ಕೂಡ ಸೇಲ್ ಮಾಡ್ತಾ ಇರ್ತಾರೆ, ಆದ್ರೆ ತುಂಬಾ ಕಾಸ್ಟ್ಲಿ ಗಿಡ ಇರುತ್ತೆ. ನೋಡಿ ಎಷ್ಟು ಚಂದ ಉಂಟು, ಹೆಲ್ದಿ ಆಗಿ, ದಪ್ಪ ಎಷ್ಟು ಉಂಟು ನೋಡಿ, ಗಟ್ಟಿ ಬಂದಿದೆ. ಟ್ಯಾಗ್ ಎಲ್ಲ ಉಂಟು ಅದರಲ್ಲಿ, ಎಲ್ಲ ಟ್ಯಾಗ್ ಪ್ರತಿ ಗಿಡದಲ್ಲಿ ಕೂಡ ಯಾವ ಯಾವ ವೆರೈಟಿಯ ಗಿಡಗಳು ಅಂತ ಇಲ್ಲಿ ಬರ್ದಿದ್ದಾರೆ ಕೂಡ. ಸೊ ಆಯ್ಕೆಗೂ ಕೂಡ ತುಂಬಾ ಈಸಿ ಅಂತ ಅನ್ಸುತ್ತೆ. ರೇಟ್ ನಾನು ಈಗ ಕೊಡುದಿಲ್ಲ, ಬಟ್ ಇಲ್ಲಿ ಬನ್ನಿ, ಡಿಸ್ಕೌಂಟ್ ಅಲ್ಲಿ ಕೊಡ್ತೀನಿ, ಡಿಸ್ಕೌಂಟ್ ಅಲ್ಲಿ ಕೊಡ್ತೀನಿ, ಗ್ಯಾರಂಟಿ ಕೊಡ್ತಾ ಇದ್ದೇನೆ. ಯಾಕೆಂದ್ರೆ ನೋಡಿ, ನಾನು ರೇಟ್ ಹೇಳುದು ಮತ್ತೆ ಅವ್ರು ಬಂದು ನೀವು ಅವತ್ತು ಹೇಳಿದ್ರಿ. ಈಗ ಮೇಡಮ್ ಒಂದು ಹೇಳ್ತಿದ್ದೇನೆ ನೋಡಿ, ನಾನೀಗ ರೇಟ್ ಹೇಳಿದ್ದು, ಇದು ಖಾಲಿ ಆಯ್ತು, ನೆಕ್ಸ್ಟ್ ಬರುವಾಗ ಅದೇ ಬರುತ್ತಾ, ಚೇಂಜ್ ಆಗುದಿಲ್ವಾ? ಆಗ ನಮ್ಗೆ ದೊಡ್ಡ ಟೆನ್ಷನ್ ಆಗುತ್ತೆ. ಅದಕ್ಕೆ ರೇಟಿನ ವಿಷಯ ನಾನು ಇಲ್ಲಿ ಬನ್ನಿ, ಬಂದಾಗ ಡಿಸ್ಕೌಂಟ್ ಸಿಗುತ್ತೆ, ಗೊತ್ತಾಗುತ್ತೆ ಅವರಿಗೆ. ಒಮ್ಮೆ ಬಂದ್ರೆ ಭೇಟಿ ಕೊಡ್ಲಿ, ಗೊತ್ತಾಗುತ್ತೆ ಅಲ್ವಾ? ಗಿಡಗಳು ಒಂದು ನೋಡಿದಾಗ್ಲೇ ಅವ್ರಿಗೆ ಅನ್ಸುತ್ತೆ, ಯಾಕಂದ್ರೆ ಹೆಲ್ದಿ ಇರುವಂತ ಗಿಡಗಳನ್ನ N18 ಅಂತೇಳಿ ಎಲ್ಲ ಒಂದೇ. N18 ಓಕೆ. ರಂಬೂಟನ್ ಇದೆ, ರಂಬೂಟನ್ ಓಕೆ ಓಕೆ ಓಕೆ. ಮತ್ತೆ ಮಾವಿನ ಗಿಡ ತುಂಬಾ ಇದೆ ನೋಡಿ, ಇಲ್ಲಿಂದ ಶುರು ಆಗುತ್ತೆ. ಶ್ರೀಲಂಕಾದ್ದು ಇದು, ಓಕೆ, ಶ್ರೀಲಂಕಾ ಬೀಡು. ಇದು ಕೇಸರ್ ಅಂತೇಳಿ, ಒಳ್ಳೆ ಒಳ್ಳೆ ಗಿಡ ನೋಡಿ, ಎಷ್ಟು ದಪ್ಪ ಇದೆ, ಎತ್ತರ ನೋಡಿ. ಓಕೆ, ಮ್ಯಾಂಗೋ ಕೇಸರ್ ಮ್ಯಾಂಗೋ. ಓಕೆ, ಇದು ಬನಾನಾ ಪಿಂಕ್, 1 kg ಬರುತ್ತೆ ಅದು ನೋಡಿ. ಬನಾನಾ ಪಿಂಕ್, ಬನಾನಾ ಪಿಂಕ್ ಅಂತ ಹೆಸರು ಕೂಡ ತುಂಬಾ ಚೆನ್ನಾಗಿದೆ. ಆದ್ರೆ ಇದು ಬನಾನಾ ಅಲ್ಲ, ಮಾವಿನ ಹಣ್ಣಿನ ಗಿಡ. ಇದು ಒಂದು ಮಾವು 1 kg ತೂಕ ಬರುತ್ತಂತೆ. ಸೊ ಹಾಗಾಗಿ ಮನೆಯವರೆಲ್ಲ ಕೂತು ತಿನ್ಬೋದು, ಒಂದು ಮಾವು ಸಿಕ್ಕಿದ್ರೆ ಸಾಕು, ಇಡೀ ಮನೆಯವ್ರು ತಿನ್ನುವಂತ ಮಾವು. ಇದು ಎಷ್ಟು 1 ವರ್ಷ ಬೇಕಾ? ಎಷ್ಟು? ದೊಡ್ಡ ಗಿಡನೇ, ಬಟ್ ನಿಮಗೆ ಒಂದು 2 ವರ್ಷ ಬೇಕು ಹಣ್ಣು ಕೊಡೋದಕ್ಕೆ. ಸೊ ಈಗ್ಲೇ ನೆಡಿ, 1-2 ವರ್ಷದ ಮೇಲೆ ಒಂದು ಹಣ್ಣೆ ಇಡೀ ಮನೆಯವ್ರಿಗೆ ಸಾಕಾಗುತ್ತೆ. ಇದು ಮಲ್ಲಿಕಾ, ನಿಮ್ಗೆಲ್ಲರಿಗೂ ಗೊತ್ತಿರುವಂತ ಮಲ್ಲಿಕಾ ಕೂಡ ತುಂಬಾ ಇಷ್ಟ ಪಡುವಂತ ಮಾವೇ, ಯಾಕಂದ್ರೆ ನಾವ್ ಅದನ್ನ ಈಸಿಯಾಗಿ ತಗೊಳ್ಳೋ ಹಾಗೆ ಇಲ್ಲ. ಆದ್ರೂ ಅಲ್ಲೂ ಇದು ಕೂಡ ತುಂಬಾ ಹೆಲ್ದಿ ಗಿಡಗಳಿದೆ. ಗಾರ್ಡನ್ ಅಲ್ಲಿ ಈಗ ಹೂವಿನ ಗಿಡದ ಜೊತೆಗೆ ಹಣ್ಣಿನ ಗಿಡಗಳಿದ್ರೆ ಇನ್ನೂ ಚಂದ. ಅದ್ರಲ್ಲೂ ನಮ್ಮ ಮನೆ ಮಕ್ಕಳಿಗೆ ನಾವೀಗ ಹೆಲ್ದಿ ಫುಡ್ ಬೇಕು ಅಂತ ಇಷ್ಟ ಪಡ್ತೀವಿ, ಅದ್ರಲ್ಲಿ ಮನೇಲಿ ಆಗಿರುವಂತ ಹಣ್ಣು ತಿಂದ್ರೆ ಇನ್ನೂ ಖುಷಿ ಅಲ್ವಾ ಸರ್? ಓಕೆ, ಸಂಪಿಗೆ ಹೂವಿನ ಗಿಡಗಳಿದೆ. ಇದು ಗಂಧ, ಶ್ರೀಗಂಧ. ನಮ್ಮ ಮನೆಯಲ್ಲಿ ಗಂಧದ ಪರಿಮಳ ಯಾವಾಗ್ಲೂ ಬರ್ತಾ ಇರ್ಬೇಕು ಅಂತಂದ್ರೆ ಶ್ರೀಗಂಧದ ಗಿಡಗಳಿದೆ. ಬಟರ್ ಫ್ರೂಟ್. ಓಕೆ, ತುಂಬಾ ಹೆಲ್ದಿ ಆಗಿರುವಂತ ಫ್ರೂಟ್, ಬಟರ್ ಫ್ರೂಟ್. ತುಂಬಾ ಈಸಿ ಅಲ್ವಾ ಸರ್? ಇದನ್ನ ಬೆಳೆಯೋದು ಕೂಡ ತುಂಬಾ ಈಸಿ. ಇದು ಯಾವ್ದು ಸರ್? ಮ್ಯಾಂಗೋಸ್ಟಿನ್ ಅಂತೇಳಿ. ಮ್ಯಾಂಗೋಸ್ಟಿನ್. ಇದು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾನು 1,000 ಗಿಡ ಹಾಕಿದ್ದೇನೆ. ಆಕ್ಚುಲಿ ಏನು ವಿಷಯ ಏನಂದ್ರೆ, ಇದಕ್ಕೆ 4 ವರ್ಷ ಆಯ್ತು ನೋಡಿ. ಇದು ಸ್ಟೆಪ್, ಗಿಡಕ್ಕೆ 4 ವರ್ಷ ಆಯ್ತು. 4 ವರ್ಷ ಆಯ್ತು. ಅಂದ್ರೆ ಇದು ಸ್ಲೋ ಆಗಿ ಬರುದು ಮೇಡಮ್. ನೋಡಿ, ನಿಮಗೆ ಸ್ಟೆಪ್ ಬರುತ್ತಲ್ಲ, 1 2 3 4 ನೋಡಿ. ಈಗ ಲೆಕ್ಕ ಆಡುದು 1 2 3 4 ಅಂತೇಳಿ 4 ಸ್ಟೆಪ್ ಬಂದ್ರೆ ಬೆಳೆಯುತ್ತೆ. ಒಂದೊಂದು ಸ್ಟೆಪ್ ಒಂದೊಂದು ವರ್ಷಕ್ಕೆ ಒಂದೊಂದು ಸ್ಟೆಪ್ ಬೆಳೆಯುತ್ತೆ. ಸ್ಲೋ ಇದು. ಮತ್ತೆ ಇದು ಅಂದ್ರೆ ನಮ್ಮ ತೋಟದಲ್ಲಿ ಹಾಕ್ಲಿಕ್ಕೆ ಬಿಸಿಲು ಬೇಡ ಇದಕ್ಕೆ. ನಿಮಗೆ ಎಲ್ಲದಕ್ಕೆ ಬಿಸಿಲು ಬೇಕು, ಮತ್ತೆ ಇದಕ್ಕೆ ಬಿಸಿಲು ಬೇಡ. ಅಂದ್ರೆ ಬಿಸಿಲು ಬಂದ್ರೆ ಸ್ವಲ್ಪ ಇದೆಲ್ಲ ನೋಡಿ ಬಾಡಿ ಹೋಗ್ತದೆ ಹೀಗೆ, ಅದಕ್ಕೆ ಬಿಸಿಲು ಬೇಡ. ನೋಡಿ, ಇದು ಸಣ್ಣ ಗಿಡ ಹಾಕಿದ್ರೆ ನಿಮ್ಗೆ 7 ವರ್ಷ ತಗೊಳ್ತದೆ ಹಣ್ಣು ಬಿಡ್ಬೇಕಾದ್ರೆ. ಬಟ್ ಈಗ ಅದ್ರಲ್ಲಿ ಎಷ್ಟು 4 ವರ್ಷ ಆಯ್ತಾ? 4 ಆದ್ರೆ ಒಂದು 3 ವರ್ಷ ಹಾಕಿ, ಮತ್ತೆ 3 ವರ್ಷದಲ್ಲಿ ಬರುತ್ತೆ. ಈಗ ತುಂಬಾ ಹಣ್ಣು ಬಿಡುತ್ತೆ, ಭಾರಿ ಸ್ವೀಟ್ ಇರುತ್ತೆ. ಇದು ಒಳ್ಳೆ ಗಿಡ ನಿಜವಾಗಿ. ಓಕೆ, ಇದು ಮಾಮೂಲಿ ಎಲ್ಲಾ ಕಡೆ ಸಿಗುದಿಲ್ಲ ಅಂತ ಅನ್ಕೊಳ್ತೀನಿ. ನಾವು ತುಂಬಾ ಜನ ಇದನ್ನ ಬೆಳೆಯೋದು ಕೂಡ ನಾನು ಕೇಳಲಿಲ್ಲ, ಹಾಗಾಗಿ ಈಗ ಟ್ರೆಂಡಿಂಗ್ ಅಲ್ಲಿ ಇದೆ. ಸೊ ಎತ್ತರ ಉಂಟು ನೋಡಿ, 4 ವರ್ಷ ಆಲ್ರೆಡಿ ಇವರೇ ಬೆಳೆಸಿದ್ದಾರೆ, ಇನ್ನು 3 ವರ್ಷ ಬೆಳೆಸಿದ್ರೆ ಆಯ್ತು ಹಣ್ಣು ಕೊಡುತ್ತೆ. ಇದು ಮಾತ್ರ ನಾವು ತುಂಬಾ ಇದು ಆಫರ್ ಅಲ್ಲಿ ಕೊಡ್ತಿದ್ದೇವೆ. ಇಲ್ಲಿಗೆ ಬನ್ನಿ, ನಾನು ರೇಟ್ ಹೇಳುದು, ಇಲ್ಲಿ ಬನ್ನಿ, ಗೊತ್ತಾಗುತ್ತೆ. ಯಾಕೆಂದ್ರೆ ನಿಜವಾಗಿ ಹೇಳ್ತಾರೆ, ಬಂದವರಿಗೆ ಕರೆಕ್ಟ್ ಗೊತ್ತಾಗುತ್ತೆ. ಇದು ಕಡಿಮೆಗೆ ಕೊಡ್ತಿದ್ದೇನೆ, ಭಾರಿ ಕಡಿಮೆ ಕೊಡ್ತಿದ್ದೇನೆ. ಓಕೆ, ಮ್ಯಾಂಗೋಸ್ಟೀನ್ ಇದು ಹಣ್ಣುಗಳ ರಾಣಿ ಅಂತೆ. ಸೊ ಈಗ ನಮ್ಮ ರಾಣಿಯನ್ನ ನಮ್ಮ ಮನೆಗೆ ತಗೊಂಡ್ ಹೋಗ್ಬೇಕು ಅಂತ ಇದ್ರೆ ತುಂಬಾ ಕಡಿಮೆ ಬೆಲೆಗೆ ರಾಣಿಯನ್ನ ಕೊಡ್ತಾ ಇದ್ದಾರೆ. ರಾಣಿಯನ್ನ ನಿಮ್ಮ ತೋಟದಲ್ಲಿ ತುಂಬಾ ನೆರಳಿರೋ ಜಾಗದಲ್ಲಿ ಬೆಳೆಸಿ 3 ವರ್ಷದಲ್ಲಿ ನಿಮ್ಗೆ ರಾಣಿ ಹಣ್ಣು ಕೊಡುತ್ತೆ. ಮಿಸ್ ಮಾಡ್ಬೇಡಿ, ಇಂತ ಆಫರ್ ಅನ್ನ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಬೆಳೆಸೋದು ತುಂಬಾ ಕಷ್ಟ ಅನ್ಸುತ್ತೆ, ಯಾಕಂದ್ರೆ 1 ಇಂಚು ಬೆಳಿಬೇಕಾದ್ರೂ 4 ವರ್ಷ ತಗೊಂಡಿದ್ದಾರೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ತುಂಬಾ ಕಡಿಮೆಗೆ ಕೊಡ್ತಾ ಇದ್ದಾರಂತೆ. ಸೊ ಈ ಟೈಮ್ ಅನ್ನ ಮಿಸ್ ಮಾಡಬೇಡಿ. ನಮ್ಮ ಚಾನೆಲ್ ಅಲ್ಲಿ ಸ್ಟೋರಿ ನೋಡಿದ ಕೂಡಲೇ ಬನ್ನಿ, ಈ ಗಿಡವನ್ನ ನಿಮ್ಮ ತೋಟದಲ್ಲಿ ನೆಡಿ. ತುಂಬಾ ನೆರಳಿರೋ ಜಾಗದಲ್ಲಿ ನೆಡಬಹುದು, ಹಾಗಾಗಿ ಜಾಗ ಇಲ್ಲ ಅಂತಂದ್ರೆ ಬೇಜಾರ್ ಮಾಡ್ಕೋಬೇಕು ಅಂತಿಲ್ಲ. ಸೀತಾಫಲ ಗಿಡ ಇದು ನಮ್ದು ನಾರ್ಮಲ್ ಗಿಡ. ಮತ್ತೆ ನೋಡಿ, ಇದು ನೋಡಿ ಗ್ರೀನ್, ಇದು ನೋಡಿ ಗ್ರೀನ್ ಸೀತಾಫಲ. ಮತ್ತೆ ಇದು ನೋಡಿ, ಇದು ಗೋಲ್ಡನ್. ಓಕೆ ಓಕೆ
ಸೀತಾಫಲದಲ್ಲಿ ಕೂಡ ತುಂಬಾ ವೆರೈಟಿ ಇದೆ, ಗೋಲ್ಡನ್ ಬೇರೆ ಇದೆ, ಗ್ರೀನ್ ಕಲರ್ ಬೇರೆ ಇದೆ. ನಾರ್ಮಲ್ ಓಕೆ ಓಕೆ. ಮತ್ತೆ ಇದು ಮಾತ್ರ ಅಲ್ಲ, ದೊಡ್ಡ ಗಿಡ ಇದೆ ಅಲ್ಲಿ. ಮತ್ತೆ ಸಣ್ಣ ಗಿಡ ಬೇಕಾದವರಿಗೆ ಸಣ್ಣ ಗಿಡ ಅಂದ್ರೆ ರೇಟ್ ಸ್ವಲ್ಪ ಕಡಿಮೆ ಆಗ್ತದಲ್ಲ. ಓಕೆ, ಇದು ಕೂಡ ಒಂದ್ ಒಳ್ಳೆ ಫ್ರೂಟ್ ಅಂತ ಹೇಳ್ತಾ ಇದ್ದಾರೆ, ಅಬ್ಬಿಯೋ ಅಲ್ವಾ? ಹೌದು ಅಬ್ಬಿಯೋ. ಅದು ಮತ್ತೆ ದೊಡ್ಡ ಗಿಡ ಬೇಕಾದ್ರೆ ಅಲ್ಲಿ ಜಾಯಿಂಟ್ ಅಬ್ಬಿಯೋ ಉಂಟು ನಮ್ಮಲ್ಲಿ, ಅಲ್ಲಿ ಉಂಟು ಜಾಯಿಂಟ್. ಯಾಕಂದ್ರೆ ಮಹಾದೇವಿ ಹೂದೋಟದಲ್ಲಿ ನೋಡಿದ್ರೆ ಹೂದೋಟದ ಒಂದು ಲೋಕನೇ ಬೇರೆ ಅಂತಂದ್ರೆ ಹಣ್ಣಿನ ಗಿಡಗಳ ಲೋಕನೇ ಬೇರೆ ಇದೆ. ಯಾಕಂದ್ರೆ ತುಂಬಾ ದೊಡ್ಡ ದೊಡ್ಡ ಗಿಡಗಳು ನಮ್ಗೆ ಇಲ್ಲಿ ಕಾಣ್ ಸಿಗ್ತಾ ಇದೆ. ನಾವು ನಾರ್ಮಲ್ ನರ್ಸರಿಯಲ್ಲಿ ನೋಡಿದಾಗ ಚಿಕ್ಕ ಚಿಕ್ಕ ಗಿಡಗಳು ನಮ್ಗೆ ಸಿಗುತ್ತೆ, ಕರೆಕ್ಟ್ ಆಗಿ ಅದು ಅದರ ಗ್ರೋತ್ ಅನ್ನ ಕೂಡ ನೋಡೋದಕ್ಕಾಗೋದಿಲ್ಲ. ಆದ್ರೆ ಇಲ್ಲಿ ಹಾಗಲ್ಲ, ಎಷ್ಟು ದೊಡ್ಡದಿದೆ ನೋಡಿ. ಕರೆಕ್ಟ್ ಇದು ಅಬ್ಲುಕ್ಕ ಗೊತ್ತಾಯ್ತಾ? ಅಬ್ಲುಕ ಅಬ್ಲುಕ್ ಅಂತ ನಾವು ಹಿಂದೆ ಎಲ್ಲ ಕಾಡಲ್ಲಿ ಆಗ್ತಾ ಇತ್ತು ಸಣ್ಣ ಸಣ್ಣದು. ತುಂಬಾ ಹೆಲ್ದಿ ಅಂತ. ಹೆಲ್ದಿ. ಈಗ ನೋಡಿ ಅದ್ರಲ್ಲಿ ಮುಳ್ಳು ಇರ್ತಿತ್ತಾ, ಇದು ನೋಡಿ ಕಷಿ ಅಲ್ವಾ, ಈಗ ಮುಳ್ಳಿಗಿಲ್ಲಿ ಏನಿಲ್ಲ. ಅಬ್ಲುಕ. ಇದು ಶ್ರವಣ ಚೆರಿ ಅಂತೆ ನೋಡಿ. ಹಣ್ಣು ಪ್ರಿಯರಿಗೆ ಯಾರು ಹಣ್ಣಿನ ಗಿಡಗಳನ್ನ ನೆಡ್ತಿರೋ ನಿಮ್ಗೆ ಬೆಸ್ಟ್ ಆಯ್ಕೆ ಮಹಾದೇವಿ ಹೂದೋಟ. ಒಂದ್ಸಲ ತಪ್ಪದೆ ವಿಸಿಟ್ ಮಾಡ್ಲೇಬೇಕು ನೀವು, ನಿಮಗೆ ತುಂಬಾ ಖುಷಿ ಆಗುತ್ತೆ. ವಿಸಿಟ್ ಮಾಡಿ, ಹಣ್ಣಿನ ಗಿಡಗಳನ್ನ ತಗೊಳ್ಳಿ, ನಮ್ಗೆ ರಿವ್ಯೂ ಕೊಡಿ. ನೋಡಿ ಇದು ಮಲ್ಬೇರಿ. ರನ್ನಿಂಗ್ ಉಂಟು ಈಗ. ಮಲ್ಬೇರಿ ಸೂಪರ್ ರನ್ನಿಂಗ್ ಅಲ್ಲಿ ಇದೆ. ಅದ್ರ ಜೊತೆಗೆ ಒಂದು ಹೆಲ್ದಿ ಆದಂತ ಗಿಡಗಳು ನಮ್ಮ ಮಹಾದೇವಿ ಹೂದೋಟದಲ್ಲಿ ನಮಗ್ ಸಿಗ್ತಾ ಇದೆ. ತುಂಬಾ ಕಡಿಮೆ ಇದೆ, ಮೇ ಬಿ ತುಂಬಾ ಸೇಲ್ ಆಗಿದೆ ಅಂತ ಅನ್ಕೊಳ್ತೀನಿ. ನೋಡಿ ಇದೊಂದು ನೋಡಿ, ಸ್ವೀಟ್ ಲೋಬಿ ಅಂತ ಹೇಳಿ. ಸ್ವೀಟ್ ಲೋಬಿಯಾ? ಇದು ಅಬ್ಲುಕನೇನಾ? ಅಬ್ಲುಕ ಅಂದ್ರೆ ಅದು ಬೇರೆ ತರ ನೋಡಿ, ಈ ಟೈಪ್ ಬರುತ್ತೆ. ಸ್ವೀಟ್ ಲೂಬಿಯಾ? ಓ ಸೂಪರ್ ಇದೆ ನೋಡಿ. ಇದು ಹೇಗೆ ಸರ್? ಇದು ಗುಚ್ಛನ ಹೇಗ್ ಬೆಳೆಯುತ್ತೆ? ಬುಷ್ ತರ ಅಲ್ವಾ? ದೊಡ್ಡ ಮರ ಆಗುತ್ತಾ? ದೊಡ್ಡ ಮರ ಆಗಲ್ಲ, ಚಿಕ್ಕ ಚಿಕ್ಕ ಚೆರಿ ತರನೇ ಬರುತ್ತೆ. ಓಕೆ ಓಕೆ. ವೆರೈಟಿ ಹಣ್ಣುಗಳಿದೆ. ನನಗ್ ನೋಡಿದಾಗ್ಲೇ ಅನ್ಸುತ್ತೆ ಫುಲ್ ಹಣ್ಣಿನ ತೋಟನೇ ಮಾಡ್ಬಿಡ್ಬೇಕು ಅಂತ. ಇದು ಹಿಂಗ್ ಗೊತ್ತಾಯ್ತಾ? ಮನೆಯಲ್ಲಿ ನಾವು ಪದಾರ್ಥಕ್ಕೆ ಹಾಕ್ತೇವೆ ಹಿಂಗ್. ಓಕೆ, ಹಿಂಗ್ ನೋಡಿ. ಎಲ್ಲರಿಗೂ ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ. ಏನ್ ಫುಡ್ ತಿಂದ್ರು ಗ್ಯಾಸ್ಟ್ರಿಕ್ ಅಂತ ಹೇಳ್ತೇವೆ, ಬಟ್ ನಾವು ಗ್ಯಾಸ್ಟ್ರಿಕ್ ಗೆ ಹಿಂಗ್ ಹಾಕಿದ್ರೆ ತುಂಬಾ ಬೆಟರ್ ಅಂತ ಯಾವಾಗ್ಲೂ ಹೇಳ್ತಾ ಇದ್ವಿ. ಸೊ ಹಿಂಗಿನ ಗಿಡನ ನೋಡಿರ್ಲಿಲ್ಲ, ಈಗ ಹಿಂಗಿನ ಗಿಡ ನೋಡ್ತಾ ಇದ್ದೀನಿ. ಈ ಲಬ್ಬರ್ ಟಾಪಿಂಗ್ ಮಾಡ್ತಾರಲ್ಲ, ಆ ಟೈಪ್ ಇದನ್ನ ತೆಗ್ದೇನೋ ಅದಕ್ಕೆ ಮಿಶ್ರಣ ಮಾಡಿ ತೆಗಿತಾರೆ. ಇದನ್ನ ಒಂದು ಕೃಷಿ ತರ ಬೆಳಿಬಹುದು. ಹೌದು. ನಾವಂದ್ರೆ ಅಂದ್ರೆ ಈಗ ಕಸ್ಟಮರ್ ಹೇಳ್ತಾರೆ ನಂಗೆ ಇಂತ ಗಿಡ ಬೇಕು, ಇಮಿಡಿಯೇಟ್ಲಿ ನಾವು ತಂದಿರ್ತೇವೆ. ಓಕೆ ಓಕೆ. ಕಸ್ಟಮರ್ ಏನ್ ಇಷ್ಟಪಡ್ತಾರೋ, ಅವ್ರು ಏನ ನಮ್ಗೆ ಇಂತ ಗಿಡ ಬೇಕು ಅಂತ ಹೇಳ್ತಾರೋ ಅದನ್ನ ಕೂಡ ಮಹಾದೇವಿ ಹೂದೋಟದವ್ರು ತಂದು ಕೊಡ್ತಾರೆ. ಹಾಗಾಗಿ ನಿಮಗೆ ಏನಾದ್ರೂ ಇಂಥದ್ದೇ ಗಿಡ ಬೇಕು ಅಂತ ಇದ್ರು ಕೂಡ ಅವ್ರನ್ನ ಕನ್ಸಲ್ಟ್ ಆಗ್ಬಹುದು. ಜಿಗುಜ್ಜೆಯ ಗಿಡಗಳಿದೆ. ಎಸ್ ಎಸ್ ಎಸ್. ಇದಾದ್ರೆ ನೋಡಿದ್ದೇವೆ ಶ್ರವಣ ಚೇರಿ. ಸೀತಾಫಲದಲ್ಲಿ ಕಲರ್ ದೊಡ್ಡ ಗಿಡ ಈ ಟೈಪ್ ಕಲರ್ ಬರುತ್ತೆ. ಓಕೆ ಓಕೆ. ರೆಡ್ ಇದು ನೋಡಿ, ಈ ಟೈಪ್ ಬರುತ್ತೆ ಇದು. ಇಷ್ಟು ದೊಡ್ಡ ಗಿಡ ಬರುತ್ತಲ್ಲ. ಮೇಡಮ್ ಇದು ಅಂಜೂರ ಅಂದ್ರೆ ನಾವು ತುಂಬಾ ಕಾಸ್ಟ್ಲಿ, ನಾವು ತುಂಬಾ ದುಡ್ಡು ಕೊಟ್ಟು ತಗೊಂಡ್ ತಿಂತೀವಿ. ಅಂಜೂರ ತಿನ್ಬೇಕು ಅಂತ ಆಸೆ ಇದ್ರು ದುಡ್ಡು ಕೊಡುವಾಗ ಬೇಡ ಅಂತ ಅನ್ಸುತ್ತೆ. ಆದ್ರೆ ಅಂಜೂರನ ಮನೆಯಲ್ಲೇ ಬೆಳಿಬಹುದು ನೋಡಿ. ಅಂಜೂರ ಗಿಡ ಎಷ್ಟು ಚೆನ್ನಾಗಿದೆ. ಇದು ಎಷ್ಟು ಒಂದು ವರ್ಷ ಬೇಕಾ? ಎಷ್ಟು ಸರಿ? ಇದು ತುಂಬಾ ಟೈಮ್ ಬೇಕಾ? ಮೇಂಟೆನೆನ್ಸ್ ಕಷ್ಟ ಇದೆಯಾ? ಏನಿಲ್ಲ, ಆರಾಮ್ಸೆ ಬೆಳಿಬಹುದು ಅಂತ. ಯಾಕಂದ್ರೆ ನಮ್ಮ ಪುತ್ತೂರಲ್ಲಿ ಕೂಡ ಇದನ್ನ ಬೆಳಿಬಹುದು, ತುಂಬಾ ಮನೆಯಲ್ಲಿ ಉಂಟು. ಓಕೆ ಓಕೆ ಓಕೆ. ನಾವೀಗ ಬಾದಾಮ್ ಗಿಡ ಅಂತ ಹೇಳ್ತಿದ್ದೀವಲ್ಲ, ನಿಜವಾಗಿ ಒರಿಜಿನಲ್ ಗಿಡ ಇದೆ ಬಾದಾಮ್. ಅಂದ್ರೆ ಇದು ದೊಡ್ಡ ಮರ ಆಗತ್ತಲ್ಲ, ಅದಲ್ವಾ ಸರ್? ಅದಲ್ಲ, ಇದು ಒರಿಜಿನಲ್ ಬಾದಾಮ್ ನೋಡಿ. ಈ ಟೈಪ್ ದೊಡ್ಡ ಮರ ಆಗಲ್ವಾ ಇದು? ಇದು ದೊಡ್ಡ ಮರ ಆಗುತ್ತೆ, ಬಟ್ ಈಗ ರೋಡ್ ಸೈಡ್ ಅಲ್ಲಿ ಇರುತ್ತೆ ಅಲ್ಲ, ಆ ಬಾದಾಮ್ ಗಿಡ ಸಣ್ಣ ತೆಗಿಲಿಕ್ಕೆ ಆಗುದಿಲ್ಲ. ಹೌದು, ಅದು ಕಟ್ ಮಾಡ್ಲಿಕ್ಕೆ ಕಷ್ಟ. ಇದು ರಿಯಲ್ ಆಗಿ ಒರಿಜಿನಲ್ ಇದು. ಓಹೋ, ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು ನೋಡಿ. ನಾವು ತುಂಬಾ ಕನ್ಫ್ಯೂಸ್ ಆಗಿರ್ತೀವಿ, ನಾನು ಕೂಡ. ಯಾಕಂದ್ರೆ ನಮ್ಮ ಮನೇಲೂ ಕೂಡ ಇದೆ ಬಾದಾಮ್ ಗಿಡ. ಅದು ಈ ಗಿಡಕ್ಕೂ ಆ ಗಿಡಕ್ಕೂ ಹೋಲಿಕೆನೆ ಇಲ್ಲ ಅಂತ ಅನ್ಸುತ್ತೆ ನನಗೆ. ಆಕ್ಚುಲಿ ಇದು ನೋಡಿ, ಬಾದಾಮ್ ಗಿಡ ಈ ತರ ಬರುತ್ತೆ, ಇಲ್ಲ ಅಂದ್ರೆ ಅದು ಸ್ಟ್ರೈಟ್ ಆಗಿ ಹೋಗಿರುತ್ತಲ್ವಾ ಸರ್? ತೆಂಗಿನ ಗಿಡ ಅಂದ್ರೆ ಇದು ಲೋಕಲ್, ಇದು ಡಿ ಉಂಟಿ ಅಂತೇಳಿ, ಡಿ ಇಂಟು ಟಿ. ಇದು ಟಿ ಇಂಟು ಟಿ ಅಂದ್ರೆ ಏನದು? ಸ್ಪೆಷಲ್ ಏನಂದ್ರೆ ಮೇಡಮ್, ಇದು 3 ವರ್ಷದಲ್ಲಿ ಆಗ್ತದೆ ಗ್ಯಾರಂಟಿ. 3 ವರ್ಷ ನಮ್ಗೆ ಎಳ್ನೀರು ಕುಡಿಬೇಕು ಅಂತಂದ್ರೆ 2 ಉಕ್ಕೆ ಆಗುತ್ತೆ ನಿಮಗೆ. ದೊಡ್ಡ ಕಾಯಿ ಬರುತ್ತೆ, ದೊಡ್ಡ ಕಾಯಿಗೆ ಆಗುತ್ತೆ, ಎಳ್ನೀರಿಗೂ ಆಗುತ್ತೆ, 2 ಆಗುತ್ತೆ. ಮತ್ತೆ ಕೆಳಗಿಂದಲಾಗುತ್ತೆ, ನೋಡ್ಲಿಕ್ಕೆ ಚಂದ. ಮತ್ತೆ ಕೆಳಗಿಂದ ದೊಡ್ಡದಾಗಿ ನೋಡಿ. ಇದು ಕೇಪ್ಲ ಹೂ ಮೇಡಮ್. ಇದ್ರಲ್ಲಿ ಅಂದ್ರೆ ವಿಶೇಷ ಅಂದ್ರೆ ದೊಡ್ಡದಾಗಿ ಗೊಂಚಲು ಆಗ್ತದೆ. ತುಂಬಾ ಕಲರ್ ಇದೆಯಾ ಹೇಗೆ? ಇಲ್ಲ, ಇದು ರೆಡ್ ಬರುತ್ತೆ. ರೆಡ್ ಇದೆ, ರೆಡ್ ಜಾಸ್ತಿ ಇದೆ. ಕಲರ್ ಬೇಕಾದ್ರೆ ಅದು ಸಣ್ಣ ಗಿಡಗಳು ತುಂಬಾ ಕಲರ್ ಆಗಿ ಹೂ ಬಿಡುತ್ತೆ ಅಂತ. ಮಳೆಗೆ ಅಲ್ಲ, ಬಿಸಿಲಿಗೆ ತುಂಬಾ ಚೆನ್ನಾಗಿ ಹೂ ಬಿಡುತ್ತೆ. ಮತ್ತೆ ತುಂಬಾ ಮೇಂಟೆನೆನ್ಸ್ ಕೂಡ ತುಂಬಾ ಈಸಿ ಅಲ್ವಾ ಸರ್? ಎಲ್ಲಿ ಹೇಗೆ ಹಾಕ್ಬೋದು. ಹೌದೌದು, ಕನಗಿಲೆ ಒಳ್ಳೆ ಗಿಡ. ಹೌದೌದು, ರೋಡ್ ಸೈಡ್ ಅಲ್ಲಿ ಬೇಯಿಸ್ತಾರಲ್ಲ. ಹೌದು, ಡಿವೈಡರ್ ಮಿಡ್ ಅಲ್ಲಿ ತುಂಬಾ ಚೆನ್ನಾಗಿ ರೋಡ್ ಅಲ್ಲಿ ಹೋಗ್ಬೇಕಾದ್ರೆ ನಮ್ಗೆ ಖುಷಿ ಕೊಡುತ್ತೆ ಈ ಗಿಡಗಳು. ಇನ್ನು ಬೇರೆ ಬೇರೆ ಕಲರ್ ಅಲ್ಲಿ ಬರುತ್ತೆ ಅಲ್ವಾ ಸರ್? ಇದು ಹಲಸು ಪ್ರಿಯರಿಗೆ ಕೂಡ ವೆರೈಟಿ ಆಗಿರುವಂತ ಹಲಸಿನ ಹಣ್ಣಿನ ಗಿಡಗಳಿದೆ ಇಲ್ಲಿ. ಸಿಂಗಾಪುರ್. ಓಕೆ,
ಸಿಂಗಾಪುರ್ ಜಾಕ್. ಎಸ್, ಸಿಂಗಾಪುರ್ ಜಾಕ್. ಸಿಂಗಾಪುರ್ಗೆ ಹೋಗಿ ತಿನ್ಬೇಕು ಅಂತ ಇಲ್ಲ, ನಮ್ಮ ಮನೇಲಿ ಬೆಳೆದು ತಿನ್ಬಹುದಲ್ವಾ ಸರ್? ಹೌದು. ಮತ್ತೆ ದೊಡ್ಡ ಗಿಡ ಹೇಗೆ ಬೇಗ ಆಗತ್ತೆ ಸರ್ ಇದು ಹಣ್ಣು ಇದೆಲ್ಲ 3 ವರ್ಷ ಬೇಕು. 1 ವರ್ಷದ ಆಗುದು ಇದು ವಿಯೆಟ್ನಾಂ ಸೂಪರ್ ಹಳ್ಳಿ ಅಂತ ಹೇಳಿ. ಇದು 1 ವರ್ಷಕ್ಕೆ ಆಗ್ತದೆ. ಗಮ್ಲಸ ಹೇಗೆ ಸರ್ ಇದು? ಗಮನಶಲ್ಲ ಇದು. 1 ವರ್ಷದಲ್ಲಿ ನಿಮಗೆ ಗಿಡ ನೆಟ್ಟು ಹಲಸಿನ ಹಣ್ಣು ತಿನ್ನಬೇಕು ಅಂತ ಅಂದ್ರೆ ಇಲ್ಲಿ ಗಿಡಗಳು ರೆಡಿ ಆಗಿದೆ. ರೆಡಿ ಆಗಿದೆ. ಮತ್ತೆ ದೊಡ್ಡ ನಿಮಗೆ ಅದು 3 ವರ್ಷ ತಗೊಳ್ತದಂದ್ರೆ ನೋಡಿ, ಆ ದೊಡ್ಡ ಗಿಡ ಹಾಕಿದ್ರೆ ಒಂದು ವರ್ಷ 1.5 ವರ್ಷದಲ್ಲಿ ಆಗುತ್ತೆ. ಹಲಸಿನ ಹಣ್ಣಿನ ಇಲ್ಲಿ ಸೂಪರ್ ಇದೆ ನೋಡಿ, ಡೆಂಗ್ ಸೂರ್ಯ. ಡೆಂಗ್ ಸೂರ್ಯ ನೋಡಿ ಎಷ್ಟು ಚೆನ್ನಾಗಿದೆ ಗಿಡ. ನೋಡ್ಲಿಕ್ಕೆ ಒಂಥರ ತುಂಬಾ ಖುಷಿ ಕೊಡುತ್ತೆ ಅಲ್ವಾ? ನೋಡೋದೇ ಒಂಥರ ಬುಷ್ ತರ ಕಾಣಿಸುತ್ತೆ ಈ ಗಿಡನ. ಇದು ತುಂಬಾ ದೊಡ್ಡ ಬೆಳೆಯುತ್ತೆ ಹೇಗೆ? ಇದು ದೊಡ್ಡ ಬೆಳೆಯುತ್ತೆ. ಮತ್ತೆ ಎರಡನೇದಾಗಿ ಇದು ಸ್ವೀಟ್ ಇರುತ್ತೆ. ಮತ್ತೆ ಸೂರ್ಯ ಮುಳುಗಿದಾಗ ಕಲರ್ ಬರ್ತದಲ್ಲ, ಅದೇ ಕಲರ್ ಇದರಲ್ಲಿ ರೆಡ್ ಕಲರ್ ಬರುತ್ತಾ? ಅದೇ ಕಲರ್ ಬರುತ್ತೆ. ಓಕೆ ಓಕೆ. ನೋಡಿ ತುಂಬಾ ವೆರೈಟಿ ಆದಂತ ಹಲಸಿನ ಹಣ್ಣಿನ ಗಿಡ ನೋಡಿದ್ರೇನೆ ತಗೊಳ್ಬೇಕು ಅಂತ ಫೀಲ್ ಆಗುತ್ತೆ. ಬರುತ್ತೆ 1 ವರ್ಷ, ಒಂದೂವರೆ ವರ್ಷದಲ್ಲಿ ಕ್ಲಿಯರ್ ಆಗುತ್ತೆ. ನೋಡಿ ಈಗ ಗಾರ್ಡನ್ ಎಲ್ಲ ಮಾಡ್ತೇವಲ್ಲ, ದೊಡ್ಡ ದೊಡ್ಡ ಗಾರ್ಡನ್ ಮಾಡುವಾಗ ಇದನ್ನ ಹಾಕಿದ್ರೆ ಆಯ್ತು, ಒಳ್ಳೆ ಚಂದ ಬರ್ತದೆ. ಬಾರಿ ಸೈಡ್ ಅಲ್ಲಿ ಎಲ್ಲ ಅಂದ್ರೆ ಸ್ವಲ್ಪ ಇದ್ದವರಿಗೆ ಆಗುದಿಲ್ಲ, ದೊಡ್ಡ ಗಾರ್ಡನ್ ಅವರಿಗೆ ಇದು ದೊಡ್ಡ ಮರ ತರ ಫೀಲ್ ಕೊಡುತ್ತೆ. ಸ್ವಲ್ಪ ಅದರ ಕಾಂಡ ಎಲ್ಲ ದೊಡ್ಡದು ಬರುತ್ತೆ, ಬಾರಿ ಚಂದ ಬರುತ್ತೆ. ದೊಡ್ಡ ಮನೆ ಕಟ್ಟಿ ಗಾರ್ಡನ್ ಅನ್ನ ತುಂಬಾ ದೊಡ್ಡದಾಗಿ ಮಾಡ್ತೀರಿ ಅಂತ ಅಂದ್ರೆ ನಿಮ್ಗೆ ಬೆಸ್ಟ್ ಆಯ್ಕೆ ಈ ಗಿಡಗಳನ್ನ ಗಾರ್ಡನ್ ತುಂಬಾ ಹಾಕ್ಬಹುದು. ಹಣ್ಣಿನ ಗಿಡಗಳು ದೊಡ್ಡ ದೊಡ್ಡ ಗಿಡಗಳಿದೆ. ಇವಾಗ್ಲೇ ಹಣ್ಣು ಬಿಡ್ಬೋದೇನೋ ಅಂತ ಆತರ ಕಾಣಿಸುತ್ತೆ ನಮಗೆ. ಜೊತೆಗೆ ನಮ್ಗೆ ಗೊತ್ತಿರೋ ಹಾಗೆ ಪೇರಳೆ ಅನ್ನೋದು ತುಂಬಾ ವಿಟಾಮಿನ್ ಇರುವಂತ ತುಂಬಾ ಹೆಲ್ದಿ ಆದ ಹಣ್ಣು ಕೂಡ, ಅದ್ರ ಜೊತೆಗೆ ತುಂಬಾ ಈಸಿ ಕೂಡ ಬೆಳೆಯೋದಲ್ವಾ ಸರ್? ಏನು ಲಲಿತಾ? ಅದರಲ್ಲಿ ನಿಮಗೆ ಇದುಂಟು, ಡೈಮಂಡ್ ಉಂಟು, ಮತ್ತೆ ಥೈಲ್ಯಾಂಡ್ ಪಿಂಕ್ ಇದುಂಟು. ನೋಡಿ ಎಷ್ಟು ವೆರೈಟಿ ಪೇರಳೆ ಹಣ್ಣಿನ ಗಿಡಗಳಿದೆ. ಇದು ಬಾರಿ ಒಳ್ಳೆದುಂಟು ಮೇಡಮ್. ಇದು ನೋಡ್ಲಿಕ್ಕೆ ಪೇರಳೆ ಹಣ್ಣಾಗಿ ಇಲ್ಲ ನೋಡಿ. ಓಕೆ, ಇಲ್ಲಿ ನೋಡಿ ಇದು ಪೇರಳೆ ಹಣ್ಣಿನ ಗಿಡ ಅಂತೆ. ಬಟ್ ಇದು ಪೇರಳೆ ಹಣ್ಣಿನ ಗಿಡ ತರ ನಮಗೆ ನಾವು ನೋಡಿರೋ ಪೇರಳೆ ಹಣ್ಣಿನ ಗಿಡ ತರ ಕಾಣಿಸಲ್ಲ. ಯೆಲ್ಲೋ ಸ್ಟ್ರಾಬೆರಿ ಅಂತೆ. ಯೆಲ್ಲೋ ಸ್ಟ್ರಾಬೆರಿ ಅಂತೆ. ಪೇರಳೆಯಲ್ಲೂ ಕೂಡ ಯೆಲ್ಲೋ ಸ್ಟ್ರಾಬೆರಿ ಅನ್ನೋದು ಹೊಸ ಹಣ್ಣು, ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು. ಸೊ ವೆರೈಟಿ ಗಿಡಗಳು ಬೇಕು, ಹೊಸ ಹಣ್ಣನ್ನ ಟೇಸ್ಟ್ ಮಾಡಬೇಕು ಅಂತ ಇದ್ರೆ ಬೆಸ್ಟ್ ಮಹಾದೇವಿ ಹೂದೋಟ. ಮಹಾದೇವಿ ಹೂದೋಟ ಅಂತ ಏನೋ ಹೆಸರು ಇಟ್ಕೊಂಡಿದ್ದಾರೆ, ಆದ್ರೆ ಹಣ್ಣಿನ ಪ್ರಪಂಚನೇ ಇದೆ. ಹಣ್ಣಿನ ಗಿಡಗಳೇ ತುಂಬಾ ಚೆನ್ನಾಗಿ ನಮಗೆ ಕಾಣಿಸ್ತಾ ಇದೆ. ಜೊತೆಗೆ ಹಣ್ಣು ಪ್ರಿಯರಿಗೆ ಒಂದು ಬೆಸ್ಟ್ ಆಯ್ಕೆ. ಹೂವಿನ ಗಿಡದ ಜೊತೆಗೆ ಹಣ್ಣಿನ ಗಿಡಗಳು ಕೂಡ ನಿಮ್ಮ ಗಾರ್ಡನ್ ಅಲ್ಲಿ ಇಡೋದಕ್ಕೆ ಮರಿಬೇಡಿ. ಯಾಕಂದ್ರೆ ಹಣ್ಣು ತುಂಬಾ ಫ್ರೆಶ್ ಆಗಿ ಸಿಕ್ಕಿದ್ರೆ ನಮ್ಮ ಹೆಲ್ತಿಗೂ ಒಳ್ಳೇದು, ಜೊತೆಗೆ ಹಣ್ಣು ಬಿಟ್ಟಾಗ ನಮ್ಗೊಂಥರ ಖುಷಿ ಬೇರೆನೆ. ಇದು ಲಿಂಬೆ ಹುಳಿದ್ದು ಥೈಲ್ಯಾಂಡ್. ಯಾಕಂದ್ರೆ ನಾವು ಡೈಲಿ ಯೂಸ್ ಮಾಡ್ತಾ ಇರ್ತೀವಿ ಲಿಂಬೆ. ಹೌದು, ಥೈಲ್ಯಾಂಡ್ ಇದು. ಥೈಲ್ಯಾಂಡ್ ಲಿಂಬೆ ತುಂಬಾ ದೊಡ್ಡದಾಗಿ ಬರುತ್ತೆ ಅಲ್ವಾ ಸರ್? ಇದು ಸ್ವಲ್ಪ ದೊಡ್ಡದು, ಮತ್ತೆ ಇದು ಸ್ವಲ್ಪ ದೊಡ್ಡದು ಬರುತ್ತೆ. ಸೀಡ್ಲೆಸ್ ಇದು. ಸೀಡ್ಲೆಸ್. ಓಕೆ, ಸೀಡ್ಲೆಸ್ ಲೈಮ್ ಬೇಕು ಅಂತ ಆದ್ರೆ ಈಗ ಲಿಂಬೆ ಹಣ್ಣಿನ ಗಿಡಗಳು ಸೀಡ್ಲೆಸ್ ಕೂಡ ಇದೆ. ಓಕೆ, ಇದು ರೆಡ್ ಕಲರ್ ಅಲ್ಲಿ, ಇದು ಲಿಂಬೆ ಗಿಡನೇ. ಲಿಂಬೆ ಗಿಡ. ಓಕೆ ಓಕೆ, ಬಾರಿ ಚಂದ. ಎಸ್, ನೋಡಿ ಇದ್ರಲ್ಲಿ ಮುಳ್ಳುಗಳೇ ಇಲ್ಲ ಈ ಲಿಂಬು. ಹೌದು, ಅದ್ರ ಒಳಗೆ ನಿಮಗೆ ಈಗ ರೆಡ್ ಬರುತ್ತೆ. ಓಕೆ, ಈಗ ರೆಡ್ ಬರುತ್ತೆ ನೋಡಿ, ಈ ತರ ಬರುತ್ತಂತೆ ಲಿಂಬೆ. ಇದು ಹೊಸ ಲಿಂಬೆ ಅಪ್ಪ, ನಾನು ನೋಡೇ ಇಲ್ಲ ಈ ತರದ್ದು. ನೋಡಿ ಅದ್ರಲ್ಲೆಲ್ಲ ಆಗಿದೆ. ಓ, ಹಣ್ಣು ಬೇರೆ ಬಿಟ್ಟಿದೆ, ಚಿಕ್ಕ ಚಿಕ್ಕ ಗಿಡದಲ್ಲಿ ಹಣ್ಣು ಬಿಟ್ಟಿದೆ. ಇಲ್ಲಿ ನೋಡಿ ನೋಡಿ ಸರ್, ಈ ಗಿಡನ ತಗೊಂಡೋದ್ರೇನೆ ಹಣ್ಣು ಕೊಡುತ್ತೆ ಅಲ್ವಾ? ಇದೇ ಟೇಸ್ಟ್ ಇರುತ್ತೆ ನಮ್ಮ ಲೈಮ್ ಹೇಗಿರುತ್ತೆ ಅದೇ ಟೇಸ್ಟ್? ಅದೇ ಟೇಸ್ಟ್. ಅಂದ್ರೆ ಒಂದು ಸ್ಪೆಷಲ್ ಅಂದ್ರೆ ನಾವು ಕಲರ್ ಹಾಕ್ಲಿಕ್ಕಿಲ್ಲ. ಕಲರ್ ಹಾಕ್ಲಿಕ್ಕಿಲ್ಲ ಅಂತ. ಹೌದು, ಇಲ್ಲಾಂದ್ರೆ ಕಲರ್ ಹಾಕಿ ಸ್ವಲ್ಪ ಚಂದ ಕಾಣ್ತದಲ್ಲ ಸರ್ಬತ್. ಇದೆ ಹಣ್ಣು. ಹೌದು, ಇಲ್ಲಿ ಉಂಟಲ್ಲ, ಚಂದ ಬಂದಿದೆ ನೋಡಿ. ನೋಡಿ ಹಣ್ಣು ಗಿಡ ನೋಡೋದೇ ಒಂಥರ ಖುಷಿ ಅಂತ ಅನ್ಸೋದು ನನಗೆ, ಎಷ್ಟು ಹೆಲ್ದಿ ಆಗಿದೆ ಗಿಡ ಅಂತ. ಇಲ್ಲಿ ಮಹಾದೇವಿ ಹೂದೋಟದಲ್ಲಿ ತುಂಬಾ ಸ್ಪೆಷಲ್ ಅಂತ ಅನ್ಸೋದೆ ಹಣ್ಣಿನ ಗಿಡಗಳಾಗಿರ್ಲಿ ಅಥವಾ ಹೂವಿನ ಗಿಡಗಳಾಗ್ಲಿ, ಎಷ್ಟು ಫ್ರೆಶ್ ಫೀಲ್ ಕೊಡುತ್ತೆ ನಮ್ಗೆ. ದೊಡ್ಡ ದೊಡ್ಡ ಗಿಡವೇ ನೋಡಿ, ಸಣ್ಣ ಗಿಡವೇ ಇಲ್ಲ ನಮ್ಮ ಹತ್ರ. ಮತ್ತೆ ಇದು ನೋಡಿ ಪಾನ್ ಮಸಾಲೆ, ತಿಂದು ನೋಡಿ ಅಂತೆ. ಸ್ವಲ್ಪ ಅದಕ್ಕೆ ಇದು ಹಾಕುದಿಲ್ಲ, ಸ್ಪ್ರೇ ಗ್ರೀವ್ ಏನು ಹಾಕುದಿಲ್ಲ ನಾವು. ಹೌದಾ? ಅದು ಎಲೆ ತಿನ್ಲಿಕ್ಕೆ ತಿನ್ಬಹುದು. ಹೌದಾ? ತಿನ್ಬಹುದು. ಇದು ಪಾನ್ ಮಸಾಲ ಅಂತ. ಪಾನ್ ಗಿಡ ಟೇಸ್ಟ್ ಮಾಡೋದಲ್ಲ, ಜಸ್ಟ್ ಸ್ಮೆಲ್ ಮಾಡಿದ್ರೆ ಪಾನ್ ಸ್ಮೆಲ್ ಬರ್ತಾ ಇದೆ. ಆರಾಮ್ಸೆ ಹೀಗೆ ತಿನ್ಬಹುದು. ಹಾಗೆ ತಿನ್ನಿ, ಎಂತ ಆಗುದಿಲ್ಲ. ನಾವು ಎಂತ ಹಾಕುದಿಲ್ಲ, ಅದಕ್ಕೆ ಕೆಮಿಕಲ್ ಎಲ್ಲ ಹಾಕುದಿಲ್ಲ. ಎಂತ ಟೇಸ್ಟ್. ಹೌದು, ತಿನ್ನಿ. ಹೌದು. ಏನಿದು ಸರಿ, ಈ ತರ ಇಷ್ಟೇನಾ? ಇದು ಎಲೆ ಮಾತ್ರ ಎಲೆ ತಿನ್ಲಿಕ್ಕೆ. ಊಟ ಆದ್ಮೇಲೆ ಒಂದು ಚಂದ ಮಾಡಿ ತಿನ್ನುದು, ಪರಿಮಳ ಬರ್ತದೆ ಬಾಯೆಲ್ಲ. ನೋಡಿ ಎಂತೆಂತ ಗಿಡಗಳಿದೆ ಈ ಮಹಾದೇವಿ ಹೂದೋಟದಲ್ಲಿ. ನಿಜವಾಗ್ಲೂ ಪಾನ್ ಗಿಡ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಸ್ಟಾರ್ ಫ್ರೂಟ್, ದಾರೆ ಹುಳಿ ಅಂತ ಹೇಳ್ತೇವೆ ನಮ್ಮ ಇಲ್ಲಿ. ಹೌದೌದು, ಇದರಲ್ಲೇ ಸ್ಟಾರ್ ಫ್ರೂಟ್ ಆಗಿದೆ. ಅದ್ರ ಜೊತೆಗೆ ಸ್ಟಾರ್ ಫ್ರೂಟ್ ಅನ್ನೋದು ತುಂಬಾ ಹೆಲ್ದಿ ಫ್ರೂಟ್ ಅಂತ ಕೂಡ ಹೇಳ್ತೀವಿ. ಇದು ಸ್ಟಾರ್ ಫ್ರೂಟಿನ ಗಿಡಗಳು ಕೂಡ ಅಷ್ಟೇ ತುಂಬಾ 3 ವರ್ಷ ಕಲಿಯಿತು ಗಿಡಕ್ಕೆ. ಗಿಡ ತುಂಬಾ ದೊಡ್ಡದಿದೆ ಸರ್. ಇದಕ್ಕೆ ಏನ್ ಇಲ್ಲಿ ನೀವು ಕವರ್ ಅಲ್ಲಿ ಹಾಕಿದಿರಲ್ಲ, ಮೇ ಬಿ ನಮ್ಗೆ ಜಾಗ ಇಲ್ಲ ಅಂತಂದ್ರೆ ಹೀಗೆ ನೆಡ್ಬೋದಾ ಹೇಗೆ? ಇಲ್ಲ ಇಲ್ಲ,
ನೀವು ಹೊರಗಡೆನೆ ಹಾಕ್ಬೇಕು. ನಾವು ಮಣ್ಣಲ್ಲೇ ಹಾಕ್ಬೇಕು. ಹಾಕ್ಬೋದು, ಅಂದ್ರೆ ಈಗ ಡ್ರಮ್ ಇರುತ್ತಲ್ಲ, ದೊಡ್ಡ ಡ್ರಮ್, ಅದನ್ನು ಕಟ್ ಮಾಡಿ ಅದಕ್ಕೆಲ್ಲ ಗೊಬ್ಬರ ಹಾಕಿ ಹಾಕ್ಬಹುದು, ಚಂದ ಬರ್ತದೆ. ಜಮ್ಮು ನೇರಳೆಯ ಗಿಡಗಳು ಎಲ್ಲಿದೆ? ಎಲ್ಲ ಗಿಡಗಳು ಕೂಡ ತುಂಬಾ ದೊಡ್ಡ ದೊಡ್ಡ ಗಿಡಗಳೇ ನಮಗೆ ಇಲ್ಲಿ ಸಿಗುತ್ತೆ ಅಲ್ವಾ? ಸಣ್ಣ ಗಿಡ ಹಾಕುದಿಲ್ಲ, ಗಿಡಗಳನ್ನ ಬೆಳೆಸೋದು ಸ್ವಲ್ಪ ಕಷ್ಟ. ಸೊ ಇದು ಬೆಳೆದು ನಿಂತಿರುವ ಗಿಡ, ಹಾಗಾಗಿದ್ರೆ ಟೆನ್ಷನ್ ಇಲ್ಲ, ನಾವು ಟೆನ್ಷನ್ ಇಲ್ಲ. ಒಳ್ಳೆ ಗಿಡ ಕೊಡುವಂತ ಇಲ್ಲ, ದೊಡ್ಡ ದೊಡ್ಡ ಗಿಡ ಹಾಕುದು. ಇದು ಬರಬ ಅಂತ ಹೇಳಿ, ಬರಬ ಅಂತ ಹೇಳಿ ಒಳ್ಳೆ ಗಿಡ, ಫ್ರೂಟ್ ಸಣ್ಣ ಬರುತ್ತೆ, ಸ್ವಲ್ಪ ಹುಳಿ, ನೋಡ್ಲಿಕ್ಕೆ ಚಂದ ಮಾತ್ರ ಅದು. ಈ ಫ್ರೂಟ್ ಇದು ವೈಟ್ ನೇರಳೆ ಈಗ ಏನು ಶುಗರ್ ಇದೆ ಅಂತಂದ್ರೆ ನೇರಳೆ ಬೀಜ ತಿನ್ನಿ 100% ನಿಮಗೆ ಕ್ಲಿಯರ್ ಬರುತ್ತೆ ನಮ್ಮ ವೆದರಿಗೆಲ್ಲ. ನಾವಂದ್ರೆ ಈಗ ಸೆಟ್ ಮಾಡಿದೆ ಹಾಗೆ. ಇದು ಹೇಗೆ ಸರ್, ದೊಡ್ಡದಾಗಿ ಬೆಳೆಯುತ್ತಾ ಅಥವಾ ಕಷಿಯಾಗಿ ಸ್ವಲ್ಪ ಚಿಕ್ಕದಲ್ಲೇ ಇರುತ್ತಾ? ಇದು ಇಲ್ಲ, ಸ್ವಲ್ಪ ದೊಡ್ಡದಾಗ್ತದೆ. ಅಂದ್ರೆ ದೊಡ್ಡದಂದ್ರೆ ನಾವು ಈಗ ಮುಂಚೆ ಎಲ್ಲ ದೊಡ್ಡ ಮರ ಆಗ್ತಿತ್ತಲ್ಲ, ಆ ಟೈಪ್ ಬರುದಿಲ್ಲ, ಮೀಡಿಯಂ ಬರ್ತದೆ, ಬೇಕಾದಾಗ ತಗೊಳ್ಳೋ ಹಾಗೆ ಇರುತ್ತೆ. ಅದರಲ್ಲಿ ಬ್ಲಾಕ್ ಉಂಟು ನೋಡಿ, ಇದು ನೇರಳೆ ಗಿಡಗಳು, ಬ್ಲಾಕ್ ಕಲರ್ ನೇರಳೆ ಕೂಡ ಇಲ್ಲಿದೆ. ನಿಮ್ಗೆ ಯಾವ ರೀತಿಯ ಗಿಡ ಬೇಕು ಅಂತಂದ್ರೆ ಎಲ್ಲ ಗಿಡಕ್ಕೂ ಟ್ಯಾಗ್ ಹಾಕಿದ್ದಾರೆ, ಕಲರ್ ವಿತ್ ಹೆಸರು ಎಲ್ಲ ಗಿಡದಲ್ಲೂ ಇದೆ. ಸೊ ನಿಮ್ಗೆ ಏನೆಲ್ಲ ಬೇಕು ಅನ್ನೋದಕ್ಕೆ ನೀವು ಇವ್ರನ್ನೇ ಕಾಂಟ್ಯಾಕ್ಟ್ ಮಾಡ್ಬೇಕು, ಇಲ್ಲಿ ಬಂದು ಹುಡುಕ್ಬೇಕು ಅಂತ ಇಲ್ಲ. ನಿಮ್ಗೆ ಆರಾಮಾಗಿದ್ರೆ ಬಂದು ಒಂದ್ಸಲ ಒಂದ್ ರೌಂಡ್ ಹೊಡ್ಕೊಂಡ್ರೆ ಎಲ್ಲ ಗಿಡಗಳ ಮಾಹಿತಿ ಅದ್ರಲ್ಲಿ ಗಿಡದಲ್ಲೇ ಟ್ಯಾಗ್ ಹಾಕಿರ್ತಾರೆ. ಮೇಡಮ್ ಇದು ನೋಡಿ, ಬುಷ್ ಆರೆಂಜ್ ಅಂತ ಹೇಳಿ ಫುಲ್ ಆಗ್ತದೆ, ಇದು ನೋಡ್ಲಿಕ್ಕೆ ಚಂದ ಆಯ್ತಾ? ನಾನು ಇದು ಆಕ್ಚುಲಿ ಏನ್ ಅನ್ಕೊಂಡೆ, ಗಾರ್ಡನಿಂಗ್ ಗಿಡ ಅಂತ ಅನ್ಕೊಂಡೆ. ಎಷ್ಟ್ ಚೆನ್ನಾಗಿದೆ ಈ ಗಿಡ. ಆರೆಂಜ್ ಏನ್ ಸರ್ ಇದು? ಆರೆಂಜ್ ಅಂದ್ರೆ ಸಾಮಾನ್ಯ ಆರೆಂಜ್ ದೊಡ್ಡದು ಬರುತ್ತೆ, ಇದು ಸಣ್ಣದು ಬುಷ್ ಆರೆಂಜ್ ಅಂತ ಹೇಳಿ. ಇದು ನಮ್ಮ ಎಷ್ಟು ದೊಡ್ಡದು ಬರುತ್ತೆ? ಲಿಂಬೆ ಹಣ್ಣಿನಷ್ಟು. ಲಿಂಬೆ ಹಣ್ಣಿನಷ್ಟು. ಮತ್ತೆ ಸಿಪ್ಪೆ ತೆಗೆದು ನಿಮಗೆ ತಿನ್ನಿಕ್ಕೆ ಅಂದ್ರೆ ಅಷ್ಟು ಸಿಹಿ ಇರುದಿಲ್ಲ, ಬಟ್ ಇದು ಜ್ಯೂಸಿಗೆ ಅಂತೂ ಟಾಪ್ ಆಯ್ತಾ, ಭಾರಿ ಚಂದ. ಅಂದ್ರೆ ಲೈಮ್ ಜ್ಯೂಸ್ ತರ ಆಗುತ್ತಾ ಅಥವಾ ನಿಮ್ಗೆ ಆರೆಂಜ್ ಜ್ಯೂಸ್? ಆರೆಂಜ್ ಟೇಸ್ಟ್ ಆರೆಂಜ್. ನಾವ್ ಯಾವಾಗ್ಲೂ ಲಿಂಬೆ ಗಿಡ ನೆಟ್ಟು ನಾವು ನಮಗ್ ಬೇಕು ಯಾರಾದ್ರೂ ಬಂದಾಗ ಲಿಂಬೆ ನಮ್ಮ ಗಿಡದಲ್ಲೇ ಸಿಕ್ಕರೆ ಒಳ್ಳೇದು ಅಂತ. ಸೊ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋಣ. ನೋಡಿ, ಚಿಕ್ಕ ಲಿಂಬೆ ಹಣ್ಣಿನಂತ ನಮ್ಗೆ ಕಿತ್ತಳೆ ಹಣ್ಣು ಸಿಗ್ತಾ ಇದೆ. ಸೊ ಅದ್ರ ಜ್ಯೂಸ್ ಮಾಡಿ ಕೊಡೋದಕ್ಕೆ ತುಂಬಾ ಸೂಪರ್ ಅಂತ ಹೇಳ್ತಾ ಇದಾರೆ. ಹುಣಸೆ ಹಣ್ಣು ಕೂಡ ತಗೊಂಡು ಹೋಗ್ತಾರೆ ಸರ್? ಅಂದ್ರೆ ಇದು ಹುಣಸೆ ಹಣ್ಣು ಅಂದ್ರೆ ಸ್ವೀಟ್ ಬರುತ್ತೆ. ಇದು ಹುಳಿ ಬಂದ್ರೆ ಇದು ಸ್ವಲ್ಪ ಸ್ವೀಟ್ ಇರುತ್ತೆ, ಮತ್ತೆ ಕೆಳಗಿಂದಲೇ ಆಗ್ತದಲ್ಲ. ಎಲ್ಲಿದೆ ಈಗ ಜಾಗ ಸ್ವಲ್ಪ ಕಡಿಮೆ ಸಿಗಲ್ಲ ಈಗ, ಹುಣಸೆ ಮರ ನೋಡ್ಲಿಕ್ಕೆ ಸಿಗಲ್ಲ ನಮಗೆ. ಇದೇನ್ ತುಂಬಾ ದೊಡ್ಡದಾಗಿ ಬೆಳೆಯಲ್ಲ ಅನ್ಸುತ್ತೆ, ಚಿಕ್ಕದಲ್ಲೇ. ಈ ನುಗ್ಗೆ ಗಿಡ ಅಲ್ವಾ ಇದು? ಅದು ನುಗ್ಗೆ ಗಿಡ. ಎಸ್, ನುಗ್ಗು ವೆಲ್ವೆಟ್ ಆಪಲ್ ಅಂತೆ. ಮೇ ಬಿ ಇದು ವೆಲ್ವೆಟ್ ತರ ಇರುತ್ತಾ? ಇದು ಒಳ್ಳೆ ಬೆಳೆದಿದ್ದಾರೆ. ಸುಳ್ಯದವ್ರು ಹೇಳಿದ್ದಾರೆ ಒಳ್ಳೆ ಆಗ್ತದೆ ನಮ್ಮ ವೆದರಿಗೆ. ಗಿಡ ತಗೊಂಡು ಹೋದವರು ಕೂಡ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದಾರಂತೆ. ನಮ್ಮ ವೆದರಿಗೆ ಇದು ಸೂಟ್ ಆಗುತ್ತೆ. ನಮ್ಗೆ ವೆಲ್ವೆಟ್ ಆಪಲ್ ಬೇಕು ಅಂತಂದ್ರೆ ಈ ಗಿಡ ತಗೊಂಡು ಹೋಗ್ಬೋದು, ವೆಲ್ವೆಟ್ ಆಪಲ್ ತಿನ್ಬಹುದು, ತುಂಬಾ ಸ್ಮೂತ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮತ್ತೆ ಕಾಣಜೆ ಎಲ್ಲ ಉಂಟು, ಕಾಣಜೆ ಅದೆಲ್ಲ ಉಂಟು. ಕಾಣಜೆ ದುಡ್ಡು ಮಾಡ್ಬೇಕು ಅಂದ್ರೆ ಇದು ಸ್ವೀಟ್ ಅಂಬಡೆ. ಸ್ವೀಟ್ ಇರುತ್ತೆ ಅಲ್ಲ, ಅಂದ್ರೆ ಇದು ಈ ಗಿಡ ದೊಡ್ಡದಾಗ್ಲಿ ಬಿಡುದಿಲ್ಲ, ಯಾಕೆಂದ್ರೆ ನೋಡಿ ಈಗ್ಲೇ ಆಗ್ತಾ ಇರುತ್ತೆ, ಇದರಲ್ಲಿ ತುಂಬಾ ಆಗ್ತದೆ, ಈಗ್ಲೇ ಆಗ್ತದೆ ನೋಡಿ. ಇದು ಏನು ಸ್ವೀಟ್ ಅಂಬಡೆ? ಸ್ವೀಟ್ ಅಂಬಡೆ ನೋಡಿ, ಅಲ್ಲಿ ನೋಡಿ, ನೋಡ ಕೆಳಗಿಂದಲೇ ಆಗ್ತದೆ, ನೋಡ್ಲಿಕ್ಕೆ ಚಂದ. ಹೌದಾ? ಇದಕ್ಕೆ ಪದಾರ್ಥ ಮಾಡ್ಲಿಕ್ಕೆ ಪದಾರ್ಥಕ್ಕೆ ಆಗ್ತದೆ, ಹೌದು, ಸಾಂಬಾರಿ ತಿನ್ಲಿಕ್ಕೆ. ಮತ್ತೆ ಸ್ವೀಟ್ ಇರುತ್ತೆ ಅಲ್ವಾ? ಸ್ವೀಟ್ ಅಂಬಡೆ ಅಂತೆ. ಇದು ಚಿಕ್ಕ ಗಿಡದಲ್ಲಿ ಈಗ್ಲೇ ಹಣ್ಣು ಬಿಟ್ಟಿದೆ, ಅಂಬಡೆ ಬಿಟ್ಟಿದೆ. ಇಲ್ಲಿ ಅಂಬಡೆ ಇದೆ ಈ ಗಿಡದಲ್ಲಿ. ಚಿಕ್ಕ ಚಿಕ್ಕ ಗಿಡದಲ್ಲಿ ಅಂಬಡೆ ಆಗತ್ತಂತೆ, ನಮಗೆ ಈಸಿಯಾಗಿ ಕುಯ್ದು ತಿನ್ಬೋದು. ಅದ್ರ ಜೊತೆಗೆ ತುಂಬಾ ಸ್ವೀಟ್ ಆಗಿದೆಯಂತೆ. ಎಸ್, ಎಂತ ಒಳ್ಳೆ ಗಿಡಗಳಿದೆ ನೋಡಿ. ಬ್ಯಾಂಗ್ಳೂರ್ನವರಿಗೆ ಹಲಸಿನ ಗಿಡ ಇದು ಬೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ಸಿದ್ದು ಹಲಸು ಅಂತ ಅಲ್ಲಿದ್ದು ಬೀಡದು. ಗೇರು ಬೀಜ ಉಂಟು, ಎಲ್ಲ ಹಾಕಿದ್ದೇವೆ ಸ್ವಲ್ಪ ಸ್ವಲ್ಪ. ವೀಕ್ಷಕರು ಖಂಡಿತವಾಗಿ ಒಂದ್ಸಲ ವಿಸಿಟ್ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ನೋಡ್ಕೋಬಹುದಲ್ವಾ ಸರ್? ಹೌದು. ಮತ್ತೆ ನಂದು ವಿಷಯ ಏನಂದ್ರೆ, ಈಗ ಒಬ್ರು ಬಂದು ಕೇಳ್ತಾರೆ, ಇಲ್ಲ ಅಂತ ಆಗ್ಬಾರ್ದು. ಈಗ ಅದು ಹೋಗ್ತದಾ ಇಲ್ಲ ನನಗೆ ವಿಷಯ ಗೊತ್ತಿಲ್ಲ, ಬಟ್ ಸ್ವಲ್ಪ ಆದ್ರೆ ಬಂದು ಇಡುವ ಅಂತ ಹಾಗೆ. ಅದು ಮತ್ತೆ ಅವರಿಗೆ ಬೇಜಾರಾಗುದು, ಇಲ್ಲ ಅಂತ ಸಿದು ಮತ್ತೆ ಆರ್ಡರ್ ಕೊಡ್ತಾರೆ, ನಾವು ಅದೆಲ್ಲ ಬರ್ದಿಟ್ಕೊಳ್ತೇವಾ, ಮತ್ತೆ ನಾವು ಆರ್ಡರ್ ಕೊಡ್ತೇವೆ, ಅದು ತರಿಸಿಡ್ತೇವೆ. ಸ್ವಲ್ಪ ಲೇಟ್ ಆಗ್ತದೆ. ಯಾರಿಗಾದ್ರೂ ಒಂಥರ ಯಾವ್ದೋ ಒಂದು ಗಿಡ, ಕೆಲವು ಸಲ ನಮ್ಗೆ ಏನಾಗುತ್ತೆ, ಈಗ ಸೋಷಿಯಲ್ ಮೀಡಿಯಾ ತುಂಬಾ ನೋಡ್ತೀವಿ, ಆಗ ಇರುತ್ತೆ ಅದಕ್ಕೆ ಆ ಗಿಡ, ಈ ಹಣ್ಣು ಈ ಒಂದು ರೋಗಕ್ಕೆ ಒಳ್ಳೇದು ಅಥವಾ ಇದಕ್ಕೆ ಒಳ್ಳೇದು, ಹೆಲ್ತಿಗೆ ಒಳ್ಳೇದು, ಅದು ಇದು ಅಂತ ಬರುತ್ತೆ. ಸೊ ಯಾರಿಗೆಲ್ಲ ಅಂತದ್ದೇನಾದ್ರೂ ಇನ್ಫಾರ್ಮೇಶನ್ ಸಿಕ್ಕಿದ್ರೆ, ಅಂತ ಗಿಡಗಳು ಬೇಕು
ಅಂತಂದ್ರೆ ತರಿಸ್ಕೊಡುವಂತ ವ್ಯವಸ್ಥೆ ಮಾಡ್ತೀವಿ. ಮಾಡ್ತೇವೆ. ಎಸ್, ಓಕೆ. ಗೊಬ್ಬರ ಎಲ್ಲ ನಿಮ್ಮಲ್ಲೇ ಗೊಬ್ಬರ ಅಂದ್ರೆ ಸಾವಯವ ಗೊಬ್ಬರ ನಾವು ಹಾಕ್ತಾ ಇದ್ದೇವೆ ಸ್ವಲ್ಪ. ಓಕೆ. ನಮಗೆ ಈಗ ಬೇಕು, ಈಗ ಗಿಡ ತಗೊಂಡು ಹೋಗಿರ್ತೀವಿ, ಗೊಬ್ಬರ ಬೇಕು ಅಂತಂದ್ರೆ ನಿಮ್ಮಲ್ಲೇ ಸಿಗುತ್ತೆ. ವ್ಯವಸ್ಥೆ ಮಾಡ್ತೇವೆ, ಗೊಬ್ಬರ ಎಲ್ಲ ವ್ಯವಸ್ಥೆ ಓಕೆ, ಮಾಡ್ತೇವೆ. ಓಕೆ, ಓಕೆ. ಬೇಕಾದ್ರೆ ಮಾಡ್ತೇವೆ, ಎಲ್ಲ ವ್ಯವಸ್ಥೆ ಉಂಟು ನಮ್ಮಲ್ಲಿ. ಈಗ ಜಬುಟಿಕಾಬಾ ಅಂತೆ, ಇದು ಏನು ಮರದ್ರಾಕ್ಷಿ. ಮರದ್ರಾಕ್ಷಿ ಇದು ಅದು ಮರ ಆಗುತ್ತೆ ನೋಡಿ, ಹತ್ತಿ ಕಾಯಿ ಗೊತ್ತುಂಟಾ, ಅದ್ರಲ್ಲಿ ಕೆಳಗಿಂದಲೇ ಆಗ್ತಾ ಇರುತ್ತೆ, ಕೆಳಗಡೆಯಿಂದನೇ ಬುಡದಿಂದಲೇ. ಇದು ಹಾಗೇನೆ ಬುಡದಿಂದಲೇ ಆಗ್ತದೆ, ಬ್ಲಾಕ್. ಅದು ನೋಡ್ಲಿಕ್ಕೇನೆ ಚಂದ, ನೀವು ಅದು ನೋಡ್ಬೇಕು ನೆಟ್ಟಲ್ಲಿ ಎಲ್ಲ. ಓಕೆ, ನೋಡಿ ಇದು ಎಷ್ಟು ವರ್ಷ ಬೇಕು ಸರ್ ಹಣ್ಣು ಬಿಡಕ್ಕೆ? ಇದು ನಿಮಗೆ ದೊಡ್ಡ, ಇದು ಸಣ್ಣ ಗಿಡ ಅಲ್ವಾ, ಇನ್ನೊಂದು 4 ವರ್ಷ ಬೇಕು. ಬೇಕು. ಓಕೆ, ಓಕೆ. 4 ವರ್ಷ, ಒಂದು 3-3.5 ವರ್ಷ, 4 ಅಂತ ಇಟ್ಕೊಂಡ್ರೆ ಈ ಗಿಡವನ್ನ ನೀವು ಚೆನ್ನಾಗಿ ಬೆಳೆಸಿದ್ರೆ ಬುಡದಿಂದಲೇ ಇದು ಹಣ್ಣು ಕೊಡುತ್ತೆ. ಅದು 12 ತಿಂಗಳು ಕೂಡ ಹಣ್ಣು ಬಿಡುತ್ತೆ. 12 ತಿಂಗಳು ಬಿಡುತ್ತೆ. ಓಕೆ, ಸೂಪರ್ ಅಲ್ವಾ? ನೋಡಿ, ನಾವು ಒಂದ್ 4 ವರ್ಷ ಈ ಗಿಡವನ್ನ ಬೆಳೆಸಿದ್ರೆ ನಮ್ಗೆ ವರ್ಷ ಪೂರ್ತಿ ಹಣ್ಣು ಕೊಡುತ್ತೆ. ಇದು ಮರ ದ್ರಾಕ್ಷಿ ಅಂತೆ. ದ್ರಾಕ್ಷಿಯ ಟೇಸ್ಟ್ ಇರುತ್ತೆ ಸರ್ ಇದು? ದ್ರಾಕ್ಷಿಗಿಂತ ಒಂದು ಪಟ್ಟು ಜಾಸ್ತಿ ಟೇಸ್ಟ್ ಇರುತ್ತೆ. ತೋಟದಲ್ಲೂ ಹಾಕ್ಬೋದು ಇದು. ತೋಟದಲ್ಲಿ ಸ್ವಲ್ಪ ಬಿಸಿಲು ಬೇಕು, ಬಿಸಿಲು ಬೇಕಂತೆ. ಬಿಸಿಲಿರೋ ಜಾಗದಲ್ಲಿ ತಗೊಂಡು ಹೋಗಿ ನೆಡಿ ಮರದ್ರಾಕ್ಷಿ. ಇದು ಸಹ ಒಳ್ಳೆ ಗಿಡ, ಮಟವು. ಇದರಲ್ಲಿ ಹೆಳ್ಳೋ ಬರುತ್ತೆ, ರೆಡ್ ಬರುತ್ತೆ. ಏನ್ ಸರ್ ಇದು ಮಟವು? ಒಳ್ಳೆ ಗಿಡ ಮೇಡಮ್ ಅದು. ಅಂದ್ರೆ ಹಣ್ಣಿದೆ ಹಣ್ಣಿದೆ. ಏನ್ ದೊಡ್ಡ ಹಣ್ಣ ಹೇಗಿದೆ? ಮೀಡಿಯಂ ಸ್ವೀಟ್ ಇರುತ್ತೆ. ಓಕೆ. ಈ ಲವಂಗ ಇದೆ, ಲವಂಗ ಅದು ಬೇಡಲ್ಲ, ಗೊತ್ತಿರುತ್ತೆ ಅಲ್ಲ. ಹೆಗ್ ಫ್ರೂಟ್ ಗೊತ್ತಿರುತ್ತೆ. ಯಾವುದು? ಹೆಗ್ ಫ್ರೂಟ್. ಎಗ್ ಫ್ರೂಟ್ ಇದೆ ಇಲ್ಲಿ. ಲವಂಗದ ಗಿಡ ಇದೆ, ಲವಂಗ ಬೆಳೆಸಬಹುದು. ಮತ್ತೆ ಪೀನಟ್ ಬಟರ್. ಪೀನಟ್ ಬಟರ್ ಬೇರೆ ಇದೆ. ಮಿರಾಕಲ್ ಅಂತೆ, ಗೊತ್ತಿಲ್ಲ ಮನೇಲಿ ಇದ್ರೆ ಏನು ಜಾದೂ ಮಾಡುತ್ತಾ ಅಂತ. ಮಿರಾಕಲ್ ಅಂದ್ರೆ ಎಂತ ಗೊತ್ತುಂಟಾ, ಇದನ್ನು ಈಗ ಕಾಯಿ ಬರುತ್ತೆ, ಸಣ್ಣ ಕಾಯಿ. ನಾವೀಗ ತಿಂದೆ ಅಂದ್ರೆ ನಿಮಗೆ ಎಷ್ಟು ಕೈ ಬೇಕಾದ್ರೆ ತಿಂದ್ರು ಅದು ಸ್ವೀಟ್, ಅದರ ಸ್ಪೆಷಲ್ ಅದು. ಓಕೆ, ಓಕೆ. ಇದು ಮಿರಾಕಲ್ ಗಿಡ ಅಂತೆ. ಇದನ್ನ ಇದ್ರಲ್ಲಿ ಏನ್ ಕಾಯಿ ಬಿಡುತ್ತಲ್ಲ, ಈ ಕಾಯಿಯನ್ನ ತಿಂದ್ರೆ ನೆಕ್ಸ್ಟ್ ನಾವ್ ಏನೆಲ್ಲ ತಿಂದಿರ್ತೀವೋ ಅದೆಲ್ಲ ಸಿಹಿಯಾಗಿ ಪರಿವರ್ತನೆ ಆಗುತ್ತಂತೆ. ಕೈ ಬೇವು ಕೂಡ ಆರಾಮಾಗಿ ತಿನ್ಬಹುದು. ಅಂದ್ರೆ ಈಗ ಮಗು ಎಲ್ಲ ಹಠ ಮಾಡ್ತಿದ್ದಲ್ಲ, ಮದ್ದು ಕೊಡುವಾಗ ಇದನ್ನ ಫಸ್ಟ್ ತಿನ್ಸಿ. ಎಂತ ಬೆಸ್ಟ್ ನೋಡಿ, ಇಂತ ಗಿಡ ಎಲ್ಲಿ ಸಿಗುತ್ತೆ ಹೇಳಿ? ಹೌದು, ಕರೆಕ್ಟ್. ಮಕ್ಳಿಗೆ ಮದ್ದು ಕೊಡೋದು ಅಂತಂದ್ರೆ ತುಂಬಾ ಕಷ್ಟ. ಅದ್ರಲ್ಲೂ ಕೂಡ ಹಳ್ಳಿ ಮದ್ದು ಕೊಡೋದಕ್ಕಂತೂ ನಮ್ಗೆ ಸಾಧ್ಯನೇ ಆಗಿಲ್ಲ. ಹಳ್ಳಿ ಮದ್ದು ಏಜ್ ಅವ್ರು ಕುಡಿದ್ರು ಸಹ ಕಷ್ಟನೇ ಅಲ್ವಾ ಪಾಪ. ಕಷಾಯಗಳೆಲ್ಲ ತುಂಬಾ ಕಹಿಯಾಗಿರುತ್ತೆ. ಸೊ ನೀವು ಯಾರಿಗಾದ್ರೂ ಕಷಾಯ ಕೊಡ್ಬೇಕು ಅಥವಾ ಕಹಿಯಾದ ಏನಾದ್ರೂ ಕೊಡ್ಬೇಕು ಅಂತಂದ್ರೆ ಮೊದಲು ಸ್ವೀಟ್ ಆಗಿರುವಂತ ಈ ಹಣ್ಣನ್ನ ಕೊಡಿ. ಮಿರಾಕಲ್ ಗಿಡ. ಇದು ಬೇಗ ಹಣ್ಣು ಬಿಡುತ್ತೆ ಸರ್? ಇದು ಬಿಡುತ್ತೆ, ತೊಂದರೆ ಇಲ್ಲ. 1-2 ವರ್ಷ, 1.5 ವರ್ಷ. ಎಲ್ಲರಿಗೂ ಸಿಹಿ ತಿನ್ನಿಸ್ಬೇಕು ಅಂತ ಹೇಳ್ತಾರಲ್ಲ, ಬೆಸ್ಟ್ ಇದು ಈ ಗಿಡ. ಎಸ್, ಇಲ್ಲಿ ಚಂದದ ಹೂವಿನ ಗಿಡದ ಜೊತೆಗೆ ನಾವು ಸಿಮೆಂಟ್ ಪಾಟ್ ಅನ್ನ ನೋಡಿದೀವಿ. ಆದ್ರೆ ಇಲ್ಲಿ ನೋಡಿ, ಆ ಸಿಮೆಂಟ್ ಪಾಟ್ ಅಲ್ಲಿ ಇನ್ನಷ್ಟು ಏನು ಮಾಡ್ಯುಲೈಸ್ ಮಾಡಿ ಇದನ್ನ ತುಂಬಾ ಮಾಡರ್ನ್ ಆಗಿರುವಂತ ಪಾಟ್ ಇಲ್ಲಿ ಸಿಗುತ್ತೆ ನಮ್ಗೆ. ಯಾಕಂದ್ರೆ ಇಂಡೋರ್ ಪ್ಲಾಂಟ್ ಅನ್ನ ನಡಬೇಕಾದ್ರೆ ನಮಗೆ ಸ್ವಲ್ಪ ಪ್ಲಾಂಟ್ ಜೊತೆಗೆ ಆ ಪಾಟ್ ಕೂಡ ಚೆನ್ನಾಗಿ ಕಂಡ್ರೆ ಇನ್ನು ಕೂಡ ಅಟ್ರಾಕ್ಟಿವ್ ಆಗಿರುತ್ತೆ. ಸೊ ವೆರೈಟಿ ಆಗಿರುವಂತಹ ಸಿಮೆಂಟ್ ಪಾಟ್ಗಳು ನಮಗೆ ಇಲ್ಲಿ ಸಿಗುತ್ತೆ. ಇಂಡೋರ್ ಪ್ಲಾಂಟ್ಗಳು ತುಂಬಾ ಅಟ್ರಾಕ್ಟಿವ್ ಆಗಿ ನಮ್ಮನ್ನ ಗಮನ ಸೆಳೀತಾ ಇದ್ರೆ, ಆ ಇಂಡೋರ್ ಪ್ಲಾಂಟ್ ಗಳನ್ನ ಇಡೋದಕ್ಕೆ ಬೇಕಾಗಿರುವಂತಹ ಸಿರಾಮಿಕ್ ಪಾಟ್ಗಳು ಕೂಡ ನಾವಿಲ್ಲಿ ತುಂಬಾ ವೆರೈಟಿ ಆಗಿರೋ ಪಾಟ್ಗಳನ್ನ ನೋಡ್ಬೋದು. ಸೊ ನಿಮ್ಗೆ ಚೆನ್ನಾಗಿರೋ ಪಾಟ್ ಬೇಕು ಅಂತಂದ್ರೂ ಕೂಡ ಮಹಾದೇವಿ ಹೂದೋಟದಲ್ಲಿ ಸಿಗುತ್ತೆ. ಹೂವಿನ ಗಿಡಗಳ ಜೊತೆಗೆ ಚಂದದ ಪಾಟ್ ಅನ್ನ ಕೂಡ ತಗೋಬೇಕು ಅಂತಂದ್ರೆ ನೀವು ಮಹಾದೇವಿ ಹೂದೋಟವನ್ನ ವಿಸಿಟ್ ಮಾಡ್ಬೇಕು. ನೋಡಿ, ವೆರೈಟಿ ಆದಂತ ಪಾಟ್ಗಳಿದೆ. ಚಿಕ್ಕದ್ರಲ್ಲಿ, ದೊಡ್ಡದ್ರಲ್ಲಿ ಎಲ್ಲ ಬೇರೆ ಬೇರೆ ತರದ ಸಿರಾಮಿಕ್ ಪಾಟ್ಗಳು ಇಲ್ಲಿವೆ. ಎಸ್, ನಮ್ ಜೊತೆಗೆ ಈಗ ಮಹಾದೇವಿ ಹೂದೋಟದಲ್ಲಿ ಹೂವಿನ ಗಿಡಗಳ ಜೊತೆಗೆ ಹಣ್ಣಿನ ಗಿಡಗಳನ್ನ ಕೂಡ ವಿಸಿಟ್ ಮಾಡ್ಕೊಂಡು ಬಂದಿರುವಂತ ಗ್ರಾಹಕರಿದ್ದಾರೆ. ಬನ್ನಿ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಮಹಾದೇವಿ ಹೂದೋಟ ನಾವು ಕಬಕದಿಂದ ಪುತ್ತೂರಿಗೆ ಬರುವಂತ ರಸ್ತೆಯಲ್ಲಿ ಒಂದು 100 ಮೀಟರ್ ಬಂದ್ರೆ ಅಲ್ಲೇ ಫಸ್ಟ್ ಟರ್ನ್ ಅಲ್ಲಿ ಸಿಗುತ್ತೆ ಮಹಾದೇವಿ ಹೂದೋಟ. ಹೂವಿನ ಗಿಡಗಳದ್ದು ಒಂದು ವೆರೈಟಿ ಆದ್ರೆ ಹಣ್ಣಿನ ಗಿಡಗಳದ್ದು ಒಂದು ತೋಟನೇ ಇದೆ ಇಲ್ಲಿ. ಹೇಗನ್ನಿಸ್ತು ಸರ್ ವಿಸಿಟ್ ಮಾಡಿ? ಉತ್ತಮ ಸೇವೆ ಕೊಟ್ಟಿದ್ದಾರೆ. ಒಳ್ಳೆ ಒಳ್ಳೆ ಗಿಡಗಳಿದೆ, ಪರಿಸರಕ್ಕೆ, ವಾತಾವರಣಕ್ಕೆ ಅನುಕೂಲವಾಗುವಂತ ಎಲ್ಲ ಗಿಡಗಳು ಇದೆ. ಯಾಕಂದ್ರೆ ಇಲ್ಲಿಯ ಸ್ಪೆಷಾಲಿಟಿ ಏನಂತಂದ್ರೆ ನಾವು ನೋಡಿದ ಹಾಗೆ ತುಂಬಾ ಹೆಲ್ದಿ ಗಿಡಗಳಿದೆ, ಜೊತೆಗೆ ಚಿಕ್ಕ ಚಿಕ್ಕ ಗಿಡಗಳು. ಈಗ ನಾನು ಕೂಡ ಖರೀದಿ ಮಾಡಿರೋದು ಕೈಬೇವಿಂದ. ಇದು ಆರೋಗ್ಯಕ್ಕೆ, ಪರಿಸರಕ್ಕೆ ಉಪಕಾರವಾಗಿರುವಂತ ಗಿಡಗಳು. ಹಾಗೆ ಹಣ್ಣಿನ ಗಿಡಗಳು ಕೂಡ ಚಿಕ್ಕ ಗಿಡಗಳಲ್ಲ, ದೊಡ್ಡ ದೊಡ್ಡ ಗಿಡಗಳನ್ನ ಇಟ್ಟಿದ್ದಾರೆ. ಯಾಕಂದ್ರೆ ಚಿಕ್ಕ ಗಿಡಗಳನ್ನ ಬೆಳೆಸೋದು ಕಷ್ಟ. ಹೌದು. ಹೇಗೆ ಅನಿಸ್ತು ಸರ್ ಗಿಡಗಳನ್ನು ನೋಡಿ? ಬಹಳ ಖುಷಿ ಆಯ್ತು. ವಿಸಿಟ್ ಮಾಡಬಹುದು ಅಂತ ಮಾಡಬಹುದು, ಯಾರಿಗೂ ಮಾಡಬಹುದು. ಪರಿಸರ ಸ್ನೇಹಿಗಳಿಗೆ ಪಕ್ಕ ಮಾಡಬಹುದು. ಇಲ್ಲಿ ಆರೋಗ್ಯಕ್ಕೆ ಉಪಕಾರಿಯಾದಂತಹ ಹಲವು ಹಣ್ಣು ಹಂಪಲುಗಳ ಗಿಡಗಳಿದೆ. ಅದನ್ನು ಅವರೇ ಮನೆಯಲ್ಲಿ ಅವರ ಪರಿಸರದಲ್ಲಿ ಬೆಳೆಸಿಕೊಂಡು ಅವ್ರು ತಿನ್ಬಹುದು. ಆರೋಗ್ಯಕ್ಕೂ ಉಪಕಾರ ಆಗುವಂತ. ಸೊ ಯಾರೆಲ್ಲ ಹಣ್ಣು ಪ್ರಿಯರಿದ್ದೀರಾ ಅವರು ಮಹಾದೇವಿ
ಹೂದೋಟಕ್ಕೆ ಹೂದೋಟಕ್ಕೆ ವಿಸಿಟ್ ಬನ್ನಿ. ಮಾಡಿ ಅಂತ ಹೇಳಿ. ಖಂಡಿತ. ನಮ್ಮ ಜೊತೆಗೆ ಮಹಾದೇವಿ ಹೂದೋಟದ ಸ್ಯಾಟಿಸ್ಫೈಡ್ ಕಸ್ಟಮರ್ ಇದ್ದಾರೆ. ಅವರು ಒಂದ್ಸಲ ಅಲ್ಲ ಒಂದೆಷ್ಟು ಸಲ ವಿಸಿಟ್ ಮಾಡಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಎಸ್, ತುಂಬ ಖುಷಿಯಲ್ಲಿದ್ದಾರೆ. ಹಾಗೆ ಇನ್ನಷ್ಟು ಗಿಡಗಳನ್ನ ಕೂಡ ಪರ್ಚೇಸ್ ಮಾಡಿದ್ದಾರೆ. ಸರ್, ಎಷ್ಟು ಟೈಮಿಂದ ವಿಸಿಟ್ ಮಾಡ್ತಾ ಇದ್ದೀರಿ? ಎಷ್ಟು ಗಿಡ ತಗೊಂಡಿದ್ದೀರಿ? ನಾನು ಅದೇ ಓಪನ್ ಆದಾಗ ಬರ್ತಿದ್ದೆ, ನೋಡ್ತಿದ್ದೆ. ಸೊ ಇಲ್ಲಿ ಇವ್ರದ್ದು ಸ್ಪೆಷಾಲಿಟಿ ಅಂದ್ರೆ ಮಹಾದೇವಿ ಹೂದೋಟ ಅಂತ ಹೇಳಿ ಹಾಕಿದ್ದಾರೆ. ಬಟ್ ಇಲ್ಲಿ ಅದರ ಜೊತೆಗೆ ಮಹಾದೇವಿ ಹಣ್ಣಿನ ತೋಟ ಅಂತ ಕೂಡ ಸೇರಿಸಬಹುದು. ಯಾಕೆಂದ್ರೆ ಇಲ್ಲಿ ಅಷ್ಟು ವೆರೈಟಿ ಇದ್ದು ಹಣ್ಣಿನ ಗಿಡ ಉಂಟು. ಬಹುಶಃ ನಾವು ಹೇಳೋದಾದ್ರೆ ನಮಗೆ ಹಣ್ಣಿನ ಗಿಡ ಕೇವಲ ಚಿಕ್ಕು, ಸೀತಾಫಲ, ಪಪ್ಪಾಯ ಇಷ್ಟೇ ಗೊತ್ತಿದ್ದದು. ಬಟ್ ಇಲ್ಲಿ ಬಂದು ವಿಸಿಟ್ ಕೊಟ್ಟಾಗ ಅನಿಸಿತು ನಮಗೆ, ಇಷ್ಟೆಲ್ಲ ಫ್ರೂಟ್ಸ್ ಉಂಟು, ಸೊ ನಮ್ಮ ಊರಲ್ಲೇ ಬೆಳಿಬಹುದು ಅಂತ ಹೇಳಿ ಈ ಮಹಾದೇವಿ ಹೂದೋಟಕ್ಕೆ ಬಂದ ನಂತರನೇ ಗೊತ್ತಾಯ್ತು. ಸೊ ಅಷ್ಟು ವೆರೈಟಿ ಖಂಡಿತ ತುಂಬಾ ಗಿಡ ತಕೊಂಡು ಹೋಗಿ ಮನೆಯಲ್ಲಿ ನಾವು ನಾಟಿ ಮಾಡಿದ್ದೇವೆ. ಸೊ ತೊಂದ್ರೆ ಇಲ್ಲ, ಒಳ್ಳೆ ಹೆಲ್ದಿ ಗಿಡ ಕೊಟ್ಟಿದ್ದಾರೆ. ಇವರದ್ದು 3 ವೆರೈಟಿಯಲ್ಲಿ ನಾವು ಇವರಿಗೆ ಎ ಗ್ರೇಡ್ ಕೊಡಬಹುದು. ಅಂದ್ರೆ ಇವರದ್ದು ಒಂದು ಫಸ್ಟ್ ಆಫ್ ಆಲ್ ವೆರೈಟಿ, ಸಿಕ್ಕಾಪಟ್ಟೆ ವೆರೈಟಿ ಉಂಟು ಇಲ್ಲಿ. ಪ್ಲಸ್ ಇಲ್ಲಿ ಕ್ವಾಲಿಟಿ ಗೊತ್ತಿಲ್ಲದ ಹಣ್ಣಿನ ಗಿಡಗಳಿದೆ. ನಿಜ ಖಂಡಿತ ಇಲ್ಲಿ ಬಂದ ಮೇಲೆ ನನಗೆ ಗೊತ್ತಾಯ್ತು ಹಣ್ಣಿನ ಗಿಡದಲ್ಲಿ ಇಷ್ಟು ವೆರೈಟಿ ಉಂಟು ಅಂತ ಹೇಳಿ. ಸೊ ಮತ್ತೊಂದು ಇಲ್ಲಿ ಅಷ್ಟು ವೆರೈಟಿ ಆಯ್ತಾ. ಸೆಕೆಂಡ್ ಪಾಯಿಂಟ್ ಅಂತ ಹೇಳಿದ್ರೆ ಇಲ್ಲಿ ಇವ್ರದ್ದು ರೀಸನೇಬಲ್ ಪ್ರೈಸ್. ಸೊ ನಾವು ಇಲ್ಲೆಲ್ಲೂ ನಮ್ಮ ಆಸುಪಾಸಿನಲ್ಲಿ ಕಂಪೇರ್ ಮಾಡಿದ್ರೆ ಇವ್ರದ್ದು ತುಂಬಾ ರೀಸನೇಬಲ್ ಪ್ರೈಸ್, ಒಳ್ಳೆ ಗಿಡ, ಪ್ಲಸ್ ಇವ್ರದ್ದು ವೆರೈಟೀಸ್. ಸೊ ಅಷ್ಟು ಇಲ್ಲಿ ಒಂದು ಬಲ್ಕ್ ಆಗಿ ಇಲ್ಲಿ ಸಿಗ್ತದೆ. ಮಹಾದೇವಿ ಹೂದೋಟ ಅಂದ್ರೆ ಅದೊಂದು ಬಲ್ಕ್. ಈ ನರ್ಸರಿಗೆ ಯಾರಿಗೆ ನರ್ಸರಿ ಪ್ರಿಯರಿದ್ದಾರೆ ಅವ್ರಿಗೆ ಖಂಡಿತ ಇಲ್ಲಿ ವಿಸಿಟ್ ಮಾಡಬಹುದು. ಪರ್ಸನಲಿ ನಾನು ಸ್ಯಾಟಿಸ್ಫೈಡ್ ಇಲ್ಲಿ. ಸೊ ಎಲ್ಲರೂ ವಿಸಿಟ್ ಮಾಡಿ ಅಂತ ಹೇಳಿ ನಾನು ಹೇಳ್ತಿದ್ದೇನೆ ಅಷ್ಟೇ. ಹ್ಯಾಪಿ ಕಸ್ಟಮರ್ ಅಂತ ಹೇಳ್ಬೋದು. ಯಾಕಂದ್ರೆ ಅಂತಹ ಸರ್ವಿಸ್ ಅನ್ನ ಮಹಾದೇವಿ ಹೂದೋಟದವರು ಕೊಡ್ತಾರೆ. ಸೊ ಹಾಗಾಗಿ ನಿಮಗೂ ಕೂಡ ಡೌಟ್ ಬೇಡ, ಒಂದ್ಸಲ ವಿಸಿಟ್ ಮಾಡಿ ವೆರೈಟಿ ಆಗಿರುವಂಥ ಹಣ್ಣಿನ ಗಿಡಗಳನ್ನ ನಿಮ್ಮ ತೋಟದಲ್ಲೂ ನೆಟ್ಟು ಚೆನ್ನಾಗಿರೋ ಹಣ್ಣುಗಳನ್ನ ನೀವು ಕೂಡ ತಿನ್ಬಹುದು. ಮಹಾದೇವಿ ಹೂತೋಟ ಎಡ್ಡೆ ಕ್ರಮಗಳು ಕೊಡ್ತೇರಿ. ಎಡ್ಡೆ ರೀತಿದ ಅಂಚಿನಂಚಿನ ಎಡ್ಡೆಡ್ಡೆ ಪೂಲ ಉಂಡು, ಎಡ್ಡೆ ದಿನ ಫಲವಸ್ತ್ರ ಉಂಡು. ಮಾತಿರಲ್ಲ ನಮ್ಮ ಬಾಂಧವರು ಬರ್ತದೆ ಇನ್ನೇನು ಗೆತ್ತೊಂದು ಎಡ್ಡೆ ರೀತಿ ನಿಗಳು ಮಲ್ಕೊಂಡು ಬಂಡದು ಎಂಡ ಪ್ರಾರ್ಥನೆ ಮಾಡ್ತದೆ. ನಿಗಳ ಮಾತ್ರ ಕೇಳ್ಮೆ ಫಲ ಹೊರದಾಗಲ್ಲ ಬರ್ತದೆ ಗೆತ್ತಲ್ಲಿ ಪಂಡದು ಪ್ರಾರ್ಥನೆ ಅಂತೋಣೆ. ಇದು ಕಬಕದಿಂದ ನೀವು ಪುತ್ತೂರಿಗೆ ಬರಬೇಕಾದ್ರೆ ಕಬಕದಿಂದ 100 ಮೀಟರ್ ಮುಂದೆ ಬಂದ್ರೆ ಫಸ್ಟ್ ಟರ್ನ್ ಅಲ್ಲಿ ನಿಮಗೆ ಸಿಗತ್ತೆ. ಮಹಾದೇವಿ ಹೂದೋಟಕ್ಕೆ ನಾವು ವಿಸಿಟ್ ಮಾಡಿದ್ರೆ ನಮಗೆ ಬರೀ ಹೂವಿನ ಗಿಡಗಳು ಮಾತ್ರ ಅಲ್ಲ, ನಮ್ಮ ಇಡೀ ತೋಟವನ್ನ ಅಲಂಕರಿಸುವಂತಹ ಆರೋಗ್ಯದಾಯಕವಾಗಿರುವಂತಹ ಬಗೆಯ ಹಣ್ಣಿನ ಗಿಡಗಳು, ತುಂಬಾ ಹೆಲ್ದಿ ಆಗಿರುವಂತಹ ಗಿಡಗಳು ಇಲ್ಲಿ ನಮ್ಮನ್ನ ಆಕರ್ಷಿಸುತ್ತೆ. ಸೊ ನಿಮಗೆ ಹೂವಿನ ಗಿಡಗಳ ಜೊತೆಗೆ ಹಣ್ಣಿನ ಗಿಡಗಳು ಬೇಕು ಅಂತಂದ್ರೆ, ಜೊತೆಗೆ ಕಡಿಮೆ ದರದಲ್ಲಿ ತುಂಬಾ ಚೆನ್ನಾಗಿರುವಂತಹ ಗಿಡಗಳು ಬೇಕು ಅಂತಂದ್ರೆ ಮಿಸ್ ಮಾಡದೆ ನೀವು ಮಹಾದೇವಿ ಹೂದೋಟಕ್ಕೆ ವಿಸಿಟ್ ಮಾಡಲೇಬೇಕು. ಒಂದು ಬಾರಿ ವಿಸಿಟ್ ಮಾಡಿ, ನಿಮಗೆ ಬೇಕಾಗಿರುವಂತಹ ಗಿಡಗಳು ಇಲ್ಲಿ ಸಿಗುತ್ತೆ. ಜೊತೆಗೆ ನಿಮಗೆ ಯಾವುದಾದ್ರೂ ಗಿಡಗಳು ಇನ್ನೂ ಬೇಕು, ನಿಮ್ಮ ಇಷ್ಟದ ಗಿಡಗಳು ಯಾವುದಾದ್ರೂ ಆಯ್ಕೆಗಳಿದೆ ಅಂತಂದ್ರೂ ಕೂಡ ಇಲ್ಲಿ ನಿಮಗೆ ಅದನ್ನ ಹೇಳಿದ್ರೆ ಅವ್ರು ನಿಮಗೆ ತರಿಸ್ಕೊಡುವಂತ ವ್ಯವಸ್ಥೆ ಕೂಡ ಮಾಡ್ತಾರೆ. ಹಾಗೆ ನಮ್ಮ ವಿಡಿಯೋವನ್ನ ನೀವು ನೋಡ್ಕೊಂಡ್ ಬಂದ್ರೆ ಇಲ್ಲಿ ನಿಮಗೆ ಇನ್ನಷ್ಟು ಡಿಸ್ಕೌಂಟ್ ಪ್ರೈಸ್ಗೆ ಬೇರೆ ಬೇರೆ ಗಿಡಗಳು ಕೂಡ ಸಿಗುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಹೇಮಾ ಜಯರಾಮ್, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.